ಸಾಂಸ್ಕೃತಿಕ ತರಬೇತಿ ಕೇಂದ್ರ ಕೊಲ್ಯ ಸೋಮೇಶ್ವರ ಇವರು ನಡೆಸ್ತಾ ಇರುವಂತಹ ಕನ್ನಡ ಕಾವ್ಯ ಕಮ್ಮಟಕ್ಕೆ ಆಗಮಿಸಿರುವಂತಹ ಎಲ್ಲ ಬಂಧುಗಳನ್ನು ನಾವು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವುದಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವುದಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕುರ ಇವರು. ನಮ್ಮ ಜೊತೆಗೆ ಅಭ್ಯಾಗತರಾಗಿದ್ದಾರೆ ರೋಟರಿ ಕ್ಲಬ್ ದೇರಳಕಟ್ಟೆ ಇದರ ಅಧ್ಯಕ್ಷರಾಗಿರುವ ರೂಪಾ ಆರ್ ಶೆಟ್ಟಿ ಮತ್ತು ವಿಜಯ ಬ್ಯಾಂಕ್ನ ನಿವೃತ್ತ ಮುಖ್ಯ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಇವರು. 4 ಜನ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರದ ನಿರ್ದೇಶಕರಾಗಿರುವಂತಹ ತೋನ್ಸೆ ಪುಷ್ಕಳ್ ಕುಮಾರ್ ಇವರು ಈ 4 ಜನ ಬಂಧುಗಳನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕವಿಗಳನ್ನು ಆಶ್ರಯಿಸಿ ರಾಜರು ಖ್ಯಾತಿ ಹೊಂದಿದರು, ರಾಜರನ್ನು ಆಶ್ರಯಿಸಿ ಕವಿಗಳು ಪ್ರಸಿದ್ಧರಾದರು. ರಾಜನಂಥ ಪರೋಪಕಾರಿ ಕವಿಗೆ ಬೇರೆ ಇಲ್ಲ, ರಾಜನಿಗೂ ಕವಿಯಂಥ ಸಹಾಯಕ ಬೇರೆ ಇಲ್ಲ. ಕನ್ನಡದ ಆದಿಕವಿ ಎನಿಸಿದಂತಹ ಪಂಪ ಒಂದು ಸಂದರ್ಭದಲ್ಲಿ ಹೇಳಿದ ಮಾತು ಇದು. ಅಂದಿನ ಕಾಲಕ್ಕೆ ರಾಜಾಶ್ರಯ ಅನ್ನುವಂಥದ್ದು ಸಾಹಿತ್ಯದ ನಿರ್ಮಾಣಕ್ಕೆ ಅನಿವಾರ್ಯ ಅಗತ್ಯವೂ ಆಗಿತ್ತು. ಅಂದಿನಿಂದ ಕಾಲ ಮುಂದುವರಿದಂತೆ ಮಧ್ಯಕಾಲೀನ ಸಾಹಿತ್ಯ ಸಂದರ್ಭದಲ್ಲಿ ಎಲ್ಲ ಸಾಹಿತ್ಯದ ಪ್ರಕಾರಗಳು ಎದ್ದು ನಿಂತವು. ಒಂದಷ್ಟು ಬದಲಾವಣೆಗಳಾದವು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ಬದಲಾವಣೆಗಳು ಹೊಂದಿದವು. ಬ್ರಿಟಿಷ್ ಸರ್ಕಾರ ನಮ್ಮ ಭಾರತದಲ್ಲಿ ಸ್ಥಾಪನೆಗೊಂಡಿತು. ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವ ನಮ್ಮ ಮೇಲಾಯಿತು. ಮೊದಲಾಗಿ ನಾವು ನೋಡುವಂತಹ BM ಶ್ರೀಯವರು ಅನುವಾದಿಸಿದ ಇಂಗ್ಲಿಷ್ ಗೀತಗಳು ಎನ್ನುವಂತಹ ಆಧುನಿಕ ಕನ್ನಡ ಕವಿತೆಯ ಮೊದಲ ನಾಂದಿ ಇದು. ಆದರೆ ಶ್ರೀಮಂತರು ನಾರಾಯಣ ಶೆಟ್ಟರು ಗುರುತಿಸುವಂತೆ ಇಂಗ್ಲಿಷ್ ಗೀತಗಳಲ್ಲಿರುವ ಲಯವನ್ನು ನಮ್ಮ ದೇಸಿ ಸಾಹಿತ್ಯದಲ್ಲೂ ಕೂಡ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಶ್ರೀಮಂತರು ನಾರಾಯಣ ಶೆಟ್ಟರು ಕೃಷಿ ಮಾಡಿರುವಂತಹ ಯಕ್ಷಗಾನ ಸಾಹಿತ್ಯದಲ್ಲಿ ಆಧುನಿಕ ಕವಿತೆಯ ಲಯವಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಕೀರ್ತನೆಗಳಲ್ಲೂ ದೇಸಿಯ ಅನೇಕ ವಿವಿಧ ಸಾಹಿತ್ಯಗಳಲ್ಲಿ ನಾವು ಇವತ್ತು ಪಾಶ್ಚಾತ್ಯರಿಂದ ತೆಗೆದುಕೊಂಡಿರುವಂಥದ್ದಿರ್ಬೋದು ಅಥವಾ ಇತ್ತೀಚೆಗೆ ಬೆಳೆದಿರುವಂತಹ ಸಾಹಿತ್ಯದ ಲಯಗಳಿರ್ಬೋದು, ಇದೆಲ್ಲವೂ ಕೂಡ ಮೊದಲೇ ನಮ್ಮ ದೇಸಿ ಸಾಹಿತ್ಯದಲ್ಲಿತ್ತು. ಆದರೆ ಇದನ್ನು ಗುರುತಿಸುವಂತಹ ಪ್ರಯತ್ನ ಮಾಡಿದ ಮನಸ್ಸುಗಳು ಕಡಿಮೆ ಅನ್ನುವಂಥದ್ದು ವಿಷಾದನೀಯ. ಇದೆಲ್ಲದರ ಒಂದು ಅವಲೋಕನದ ಜೊತೆಗೆ ಒಂದು ದೀರ್ಘಕಾಲದ ಕಾವ್ಯ ಪರಂಪರೆ ನಮ್ಮ ಜೊತೆಗಿದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಧುನಿಕ ಕವಿತೆಗಳನ್ನು ಕೇಂದ್ರವಾಗಿರಿಸಿಕೊಂಡು ಇವತ್ತಿನ ಕನ್ನಡ ಕಾವ್ಯ ಕಮ್ಮಟವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿಂತ ಮೊದಲು ಪ್ರಾರ್ಥನೆಯೊಂದಿಗೆ ನಮ್ಮ ಜೊತೆಗಿದ್ದಾರೆ ಮಾಸ್ಟರ್ ಧ್ಯಾನ್, ಸುಹಾನ್, ಶಿಂಷಾ, ಪೂರ್ವಿ, ಲಿಖಿತ್ ಮತ್ತು ಪಕ್ಕವಾದ್ಯದಲ್ಲಿ ಕೀರ್ತನ್ ನಾಯ್ಗ ಮಾಡೋರು ಇವರು. जय भारत जननीय तनुजाते, जय हे कर्नाटक माते, जय सुंदर नदी वलಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಗುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ
ಅಭಿನಂದನೆಗಳು ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಗೆ. ಈ ನಾಡಗೀತೆಯ ಸಂಗೀತ ಸಂಯೋಜನೆಯನ್ನು ಮಾಡಿರುವವರು ನಿರ್ದೇಶಕರಾಗಿರುವಂತಹ ತೋನ್ಸೆ ಪುಷ್ಕಳ್ ಕುಮಾರ್ ಇವರು. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳ ಜೊತೆಗೆ ಆಗಮಿಸಿರುವ ಎಲ್ಲ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದಕ್ಕಿದ್ದಾರೆ ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರದ ನಿರ್ದೇಶಕರಾಗಿರುವಂತಹ ತೋನ್ಸೆ ಪುಷ್ಕಳ್ ಕುಮಾರ್ ಇವರು. ಎಲ್ರಿಗೂ ನಮಸ್ಕಾರ. ಇದೊಂದು ಕೋವಿಡ್-19 ಮಧ್ಯ ಬಹಳ ಅದರ ಒಂದು ಲಾಕ್ಡೌನ್ ಸ್ವಲ್ಪ ಸಡಿಲಗೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಒಂದು ಅವಕಾಶವನ್ನು ನೀಡಿದಂಥ ಒಂದು ಕಾರ್ಯಕ್ರಮ. ಅದು ಕೂಡ ಮೊನ್ನೆ ಆದಿತ್ಯವಾರ ಆಗಬೇಕಿದ್ದು ನಮ್ಮ ಜಿಲ್ಲೆಯ ಒಂದು ವಿಶೇಷವಾಗಿರ್ತಕ್ಕಂಥ ಕರ್ಫ್ಯೂ ನಿಮಿತ್ತ ನಾವು ಸ್ವಲ್ಪ ಮುಂದುವರಿಸಿದ್ದೇವೆ. ಅಂತೂ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯ ಅಭಿಮಾನಿಗಳನ್ನು ಕರೆದು ಒಂದು ಪ್ರೇಕ್ಷಕರನ್ನಾಗಿ ಮಾಡುವಂಥ ಉದ್ದೇಶ ಮತ್ತು ಅದಕ್ಕೆ ಅವಕಾಶವೂ ಕೂಡ ಸರ್ಕಾರದ ಆದೇಶ ಮತ್ತು ಕಾನೂನಿನಲ್ಲಿ ಇರುವುದಿಲ್ಲ. ಆ ಕಾರಣಕ್ಕೆ ನಾವು ಇದನ್ನು ಅಂತರ್ಜಾಲ ಮೂಲಕವಾಗಿ ಫೇಸ್ಬುಕ್ ಲೈವ್ ಮತ್ತು ಯೂಟ್ಯೂಬ್ ಮೂಲಕವಾಗಿ ಪ್ರಸಾರಗೊಳಿಸುವ ರೀತಿಯಲ್ಲಿ ಈ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸಲಹೆ ಮೇರೆಗೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಒಂದು ಸಂಕ್ಷಿಪ್ತ ಸಭಾ ಒಂದು ವೇದಿಕೆಯಲ್ಲಿ ಕೂಡ ಸಭೆ ಸಮಾರಂಭಗಳನ್ನು ಮಾಡಬಾರದು ಎಂಬ ದೃಷ್ಟಿಯಲ್ಲಿ ನಾವು ಗೌರವಪೂರ್ಣವಾಗಿ ಈ ಒಂದು ಕನ್ನಡ ಕಾವ್ಯ ಕಮ್ಮಟಕ್ಕೆ ಒಂದು ರೀತಿಯ ವಿಶೇಷವಾದಂಥ ಮಾನ್ಯತೆ ಸಿಗಬೇಕೆಂಬ ದೃಷ್ಟಿಯಲ್ಲಿ ಇದನ್ನು ಒಂದು ಉದ್ಘಾಟನೆ, ಅಧ್ಯಕ್ಷತೆ, ಹಾಗೆ ಸಮಾರೋಪ ಇತ್ಯಾದಿಗಳ ಮೂಲಕವಾಗಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ವಿಷಯಗಳು ಏನುಂಟೋ ಅದರ ಮೇಲೆ ಒಂದು ರೀತಿಯ ಉಪನ್ಯಾಸವನ್ನು ಕೊಡುವಂಥ ರೀತಿಯಲ್ಲಿ ಬಹಳ ಸುಂದರ ರೀತಿಯಲ್ಲಿ ನಾವು ಸಂಯೋಜನೆ ಮಾಡಿದ್ದೇವೆ. ಮಧ್ಯಾಹ್ನ ಗೀತಾ ಗಾಯನ ಕಾರ್ಯಕ್ರಮವೂ ಕೂಡ ಪ್ರಸಿದ್ಧ ಕಲಾವಿದರ ಮೂಲಕ ನಡೀತದೆ. ಈಗ ಬೆಳಗ್ಗಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವವರು ಅಂದರೆ ಅವರು ಆಗಮಿಸಿದ್ದಂತೆ ಹೇಳುವುದಕ್ಕಿಂತಲೂ ಇಲ್ಲೇ ಈ ಒಂದು ಸಂಸ್ಥೆಯ ಅಧ್ಯಕ್ಷರೇ ಆಗಿದ್ದಾರೆ. ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದಕ್ಕಿಂತ ಮೊದಲು ಕೂಡ ಎಲ್ಲೆಂದರಲ್ಲಿ ಸಾಹಿತ್ಯ, ಧಾರ್ಮಿಕ, ಸಾಂಸ್ಕೃತಿಕ ಸಂಘಟನೆಗಳಿಗೆ ಸದಾ ಪ್ರೋತ್ಸಾಹವನ್ನು ಕೊಡುತ್ತಿರತಕ್ಕಂಥ ನಮ್ಮ ರವೀಂದ್ರ ಶೆಟ್ಟರು ಇಲ್ಲಿನ ರೋಟರಿಯ ಅಧ್ಯಕ್ಷರು ಕೂಡ ಆಗಿದ್ದವರು. ಮತ್ತು ಎಲ್ಲ ರೀತಿಯಲ್ಲಿಯೂ ಈ ಶಾಲೆಯ ಕಾರ್ಯಕ್ರಮವನ್ನು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಬೆಳಗಿದವರು ಮತ್ತು ನಮ್ಮ ಜೊತೆಗೆ ಹಿತೈಷಿಗಳಾಗಿ ಇರತಕ್ಕಂಥವರು. ಅವರನ್ನೇ ನಾವು ಉದ್ಘಾಟನೆ ಮಾಡಿಕೊಂಡು ಕೇಳಿಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಹಲವು ಒತ್ತಡಗಳ ಮಧ್ಯೆಯೂ ಕೂಡ ಅವರು ನಿನ್ನೆ ರಾತ್ರಿ ಹೊರಟು ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅವರಿಗೆ ನಾನು ಈಗ ಶಾಲು ಮತ್ತು ಪುಷ್ಪದ ಮೂಲಕ ಸ್ವಾಗತಿಸಲಿಕ್ಕೂ ಇಷ್ಟಪಡ್ತಾ ಇದ್ದೇನೆ. ಕನ್ನಡ ಶಾಲು ಹಾಗೆ ಸ್ಮರಣಿಕೆಗೆ ಸಂಬಂಧಪಟ್ಟ ಹಾಗೆ ಪುಸ್ತಕ ಹಾಗೂ ಪುಷ್ಪದೊಂದಿಗೆ ಅವರನ್ನು ಸ್ವಾಗತಿಸ್ತೇವೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಆಗಮಿಸಿದವರು ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್. ಅದಕ್ಕಿಂತಲೂ ಹೆಚ್ಚಿಗೆ ಇವರು ಕೂಡ ಹಾಗೆ ನಿರಂತರವಾಗಿ ಚುರುಕುತನದಿಂದ ನಮ್ಮ ಇಡೀ ಜಿಲ್ಲೆಯ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಒಂದು ರೀತಿಯಲ್ಲಿ ಬೆಳಗಿಸಿದವರು ಮತ್ತು ಎಲ್ಲ ರೀತಿಯ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ನೃತ್ಯ ಇರ್ಬೋದು, ಎಲ್ಲ ವಲಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕೆಂಬ ಉದ್ದೇಶದಲ್ಲೇ ಕಾರ್ಯಕ್ರಮವನ್ನು ಸಂಘಟಿಸುವಂಥ ಒಂದು ತುಂಬ ಹಿರಿತನವನ್ನು ಹೊಂದಿದ್ದಾರೆ. ಹಾಗಾಗಿ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಈ ಒಂದು ಅಂತರ್ಜಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಂಗಳೂರಿಂದ ಇಲ್ಲಿವರೆಗೆ ಬಂದು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ವಿದ್ಯಾಧರ ಶೆಟ್ಟರವರು ದಯವಿಟ್ಟು ಬಂದು ಕನ್ನಡ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ಹಾಗೆ ನಮ್ಮೊಂದಿಗಿದ್ದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅಭ್ಯಾಗತರಾಗಿ ಬರಬೇಕು ಅಂತ ಕೇಳಿಕೊಂಡಿದ್ದೇವೆ ನಾವು. ಮೊನ್ನೆ ತಾನೇ ಇಲ್ಲಿನ ಪದಗ್ರಹಣ ಕಾರ್ಯಕ್ರಮ ಅಂತ ಹೇಳಿದರೆ ರೋಟರಿ ಕ್ಲಬ್ ದೇರಳಕಟ್ಟೆ ಭಾಳ ಸಕ್ರಿಯವಾಗಿರುವಂಥದ್ದು. ಇದರ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡವರು ರೋಟೇರಿಯನ್ ರೂಪಾ ಆರ್ ಶೆಟ್ಟಿ ಅವರು. ಬಹಳಷ್ಟು ಅವರ ರೋಟರಿ ಕ್ಲಬ್ನಲ್ಲಿ ಒಂದು ಮಹಿಳೆಯಾಗಿ ಒಂದು ಸಂಘಟನೆ ಇರ್ಬೋದು, ಸಾಹಿತ್ಯಿಕ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕವಾದಂಥ ಮತ್ತು ಅದೊಂದು ಇಂಟರ್ನ್ಯಾಷನಲ್ ಕ್ಲಬ್, ಅದರ ಚಟುವಟಿಕೆಗಳು ಏನುಂಟೋ ಅದೆಲ್ಲರ ಒಂದು ನಾಲೆಜನ್ನು ಪಡೆದುವ ಮೂಲಕವಾಗಿ ಈ ವರ್ಷ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಂದು ರೀತಿಯಲ್ಲಿ ಚಟುವಟಿಕೆಯನ್ನು ಮಾಡಬೇಕೆಂಬ ಉತ್ಸಾಹವನ್ನು ತೋರಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತು ಅಭ್ಯಾಗತರಾಗಿ ಆಗಮಿಸಿದಂಥ ಅವರಿಗೆ ನಮ್ಮ ಎರಡು ಜಂಟಿ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಅವರಿಗೆ ಶ್ರೀಮತಿ ಶಶಿಕಲಾ ಭಗವಾನ್ ಶೆಟ್ಟಿ ಅವರು ಬಂದು ದಯವಿಟ್ಟು ಶಾಲು ಹಾಗೂ ಪುಷ್ಪ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ನಮ್ಮೊಂದಿಗೆ ಇನ್ನೋರ್ವರು ಮುಖ್ಯ ಅತಿಥಿಯಾಗಿ ಇರುವಂಥವರು ಶ್ರೀಯುತ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ, ನಿವೃತ್ತ ಚೀಫ್ ಮ್ಯಾನೇಜರ್ ವಿಜಯ ಬ್ಯಾಂಕ್. ಇವರು ನಮ್ಮೊಂದಿಗೆ ಯಾವಾಗಲೂ ಸ್ನೇಹಿತರಾಗಿ ಇರುವಂಥವರು, ಅತ್ಯಂತ ಹಿರಿಯರಾದರೂ ಕೂಡ ಬಹಳ ಒಂದು ಪಾದರಸದಂತೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಬೆಟ್ಟಂಪಾಡಿ ಅವರ ಒಂದು ತಂದೆಯವರ ಹೆಸರಿನಲ್ಲಿ ಒಂದು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ಸ್ಮಾರಕ ಒಂದು ಪ್ರತಿಷ್ಠಾನವನ್ನು ಕಟ್ಟುವುದರ ಮೂಲಕವಾಗಿ ಅಲ್ಲಿಂದ ಪುತ್ತೂರಿಂದ ಹಿಡಿದು ಮಂಗಳೂರುವರೆಗೆ ಅನೇಕ ಚಟುವಟಿಕೆಗಳನ್ನು ಯಕ್ಷಗಾನದ ಮೂಲಕವಾಗಿ ನಡೆಸಿಕೊಡುವಂಥ ಒಂದು ಉತ್ಸಾಹಿಯಾಗಿದ್ದಾರೆ. ಅದರ ಜೊತೆಗೆ ಸ್ವತಃ ಅವರು ಹವ್ಯಾಸಿ ಅರ್ಥಧಾರಿ ವೇಷಧಾರಿಯಾಗಿ ಕೂಡ ಕೆಲಸ ಮಾಡಿದವರು. 2 ಗಂಡು ಮಕ್ಕಳಿಗೆ ಕೂಡ ಇತ್ತೀಚೆಗೆ ಒಬ್ಬರಿಗೆ ಕಳೆದ ವರ್ಷ ಮತ್ತೊಬ್ಬರಿಗೆ ಈ ವರ್ಷ ವಿವಾಹ ಸಮಾರಂಭವನ್ನು ಬಹಳ ಈ ಕೋವಿಡ್ ನಡುವೆ ಕೂಡ ಮಾಡಿ ಅದನ್ನು ಬಹಳ ತಮ್ಮ ಒಂದು ಋಣವನ್ನು ತೀರಿಸಿದ್ದಾರೆ. ಅದರ ಜೊತೆಗೆ ನಮ್ಮೊಂದಿಗೆ ಸದಾ ಸ್ನೇಹಿತರಾಗಿ ಇದ್ದುಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹವನ್ನು, ಕಾರ್ಯಕ್ರಮ ಒಳ್ಳೆಯದು ಯಾರು ಮಾಡ್ತಾರೆ ಅವರಿಗೆ ನನ್ನ ಪ್ರೋತ್ಸಾಹ ಇದೆ ಅಂತ ಹೇಳಿಕೊಂಡು ಮಂಗಳೂರಿನಿಂದ ಇಲ್ಲಿವರೆಗೆ ಬಂದಿದ್ದಾರೆ ಸುಂದರ್ ಶೆಟ್ಟಿ ಅವರು. ಕೇವಲ ಬ್ಯಾಂಕ್ ನಿವೃತ್ತಿ ಆದ ಮೇಲೂ ಕೂಡ ಸಾಹಿತ್ಯಿಕ, ಧಾರ್ಮಿಕ, ಯಕ್ಷಗಾನ, ಬೇರೆ ಬೇರೆ ಸಾಂಸ್ಕೃತಿಕ ಸಂಘಟನೆಗಳಿಗೆ ಸದಾ ಪ್ರೋತ್ಸಾಹವನ್ನು ಕೊಡುವಂಥವರಾಗಿದ್ದಾರೆ. ಇವತ್ತು ನಮ್ಮ ಮೇಲಿನ ಪ್ರೀತಿಯಿಂದ ಬಂದದ್ದಕ್ಕೆ ಅವರಿಗೆ 2 ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಲಕ್ಷ್ಮೀನಾರಾಯಣ್ ಶೆಟ್ಟಿ ಹರೇಕಳ ಬಂದು ದಯವಿಟ್ಟು ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಹಾಗೆ ಈ ಒಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರು ತುಂಬ ಪ್ರೋತ್ಸಾಹವನ್ನು ನಮಗೆ ಸಹಕಾರವನ್ನು ನೀಡಿದ್ದಾರೆ. HM ಸಹಿತ ಎಲ್ಲ ಅಧ್ಯಾಪಕ ವೃಂದದವರಿಗೆ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತ. ಹಾಗೆ ಮಾಧ್ಯಮ ಬಂಧುಗಳಿಗೆ ಸುಸ್ವಾಗತ. ಹಾಗೆ ಈ ಅಂತರ್ಜಾಲ ಕಾರ್ಯಕ್ರಮ ನಿರ್ವಹಿಸಿಕೊಡುವಂಥ ವಿದ್ಯಾಧರ ಶೆಟ್ಟಿ ಮತ್ತು ಬಳಗ ಪಸಕುರಲ್ ಈ ಚಾನಲ್ನವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮನೆಯಲ್ಲೇ ಕೂತು ಬೆಂಗಳೂರು, ಮುಂಬೈ ಮತ್ತು ಇಲ್ಲಿ ನಮ್ಮ ಮಂಗಳೂರು ಕಡೆಯಿಂದಲೂ ಕೂಡ ಚಿಕ್ಕ ಚಿಕ್ಕ ಸ್ವಾಗತ, ಪ್ರೋತ್ಸಾಹವನ್ನು ಅವರು ತಮ್ಮ ಮಾತಿನ ಮೂಲಕ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಮತ್ತು ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರದ ವತಿಯಿಂದ ಈ ಸಂದರ್ಭದಲ್ಲಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಮಧ್ಯಾಹ್ನ 2ರಿಂದ 3:30 ತನಕ ಗೀತಾಗಾಯನ ನಡೀಲಿಕ್ಕಿದೆ. ಇದರಲ್ಲಿ ರವೀಂದ್ರ ಪ್ರಭು, ಮಾಲಿನಿ ಕೇಶವ ಪ್ರಸಾದ್, ಸತೀಶ್ ಸುರತ್ಕಲ್, ದೀಪಕ್ ರಾಜ್, ದೇವರಾಜ್, ನವಗಿರಿ ಗಣೇಶ್ ಇವರೆಲ್ಲ ಭಾಗವಹಿಸ್ತಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಅದರ ಜೊತೆಗೆ ಈಗ 11 ಗಂಟೆಯಿಂದ ಕವಿತೆಯ ಆಂಗಿಕ ಗುಣಲಕ್ಷಣಗಳು ಮತ್ತು ಕವಿತೆಯ ಛಂದಸ್ಸು ಮತ್ತು ಪ್ರಾಸ 2 ವಿಷಯಗಳ ಪರವಾಗಿ ಡಾಕ್ಟರ್ ಅರುಣ್ ಉಳ್ಳಾಲ್ ಉಪನ್ಯಾಸಕರು, ಕೆನರಾ ಕಾಲೇಜು, ಹಾಗೆ ಡಾಕ್ಟರ್ ದಿನಕರ್ ಪಚ್ಚನಾಡಿ ಪ್ರಾಧ್ಯಾಪಕರು, ಶ್ರೀ ಧವಲ ಮಹಾವಿದ್ಯಾಲಯ ಇವರು ಭಾಗವಹಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಬಯಸುತ್ತಾ ಪ್ರಸ್ತಾವನೆ ಹಾಗೂ ಸ್ವಾಗತದ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದುವರಿಸಲು ನಾನು ಸುನಿಲ್ ಪಲ್ಲಮಜುಲ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ಈ ಉದ್ಘಾಟನೆಯನ್ನು ನಡೆಸಿಕೊಡಬೇಕು ಅಂತ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ವೇದಿಕೆಯಲ್ಲಿ ಅಭ್ಯಾಗತರಿರುವ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿಯೂ ವಿನಂತಿಸ್ತಾ ಇದ್ದೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಓಡಿರುವ ಕೊಲೆಯ ಮುಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಓಡಿರುವ ಕೊಲೆಯ ಮುಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಗಡಿನಾಡೆ ಇರಲಿ, ಗಡಿನಾಡೆ ಇರಲಿ, ಕನ್ನಡದ ಕಲೆಯ ಕೆಚ್ಚೇವು. ಮರೆತೇವು ಮನವ, ತೆರೆದೇವು ಮನವ, ಎರೆದೇವು ಒಲವ, ಹಿಡಿ ನೆನಪ. ನರನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಅರಿವನಿತ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಅರಿವನಿತ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಗಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಒಮ್ಮಿರಲಿ ಪ್ರೀತಿ, ಎಲ್ಲಿವುದು ಭೀತಿ, ನಾಡೊಲವೆ ನೀತಿ, ಹಿಡಿ ನೆನಪ. ಮನೆ ಮನೆಗಳಲ್ಲಿ, ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ವಂದನೆಗಳು. ಮುಂದಕ್ಕೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷರು ಮತ್ತು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಉದ್ಘಾಟನೆಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾನು ನಂಬುವಂಥ ಎಲ್ಲ ದೇವದೇವರನ್ನು ಮನಸ್ಸು ಸ್ಮರಿಸುತ್ತಾ, ನನ್ನ ತಂದೆ ತಾಯಿಯವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಇವರ ಸಹಯೋಗದಲ್ಲಿ ನಮ್ಮ ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರ ಇವರು ನಡೆಸುತ್ತಿರುವಂಥ ಕನ್ನಡ ಕಾವ್ಯ ಕಮ್ಮಟ
ಇದರ ಈ ಒಂದು ಸಭೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಬಂದು ಸಹಕಾರವನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸುವಂಥ ಸನ್ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ರವರೇ, ನಮ್ಮ ಈ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಈಗಿನ ಅಧ್ಯಕ್ಷರಾಗಿ, ನಮ್ಮ 300 ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷೆಯಾಗಿ, ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕಾರ ಕೊಡುತ್ತಿರುವಂಥ ರೋಟೇರಿಯನ್ ರೂಪಾ ಆರ್ ಶೆಟ್ಟಿ ಅವರೇ, ನನ್ನ ಹಿರಿಯ ಬಂಧು, ನಮ್ಮ ವಿಜಯ ಬ್ಯಾಂಕಿನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮ್ಯಾನೇಜರ್ ಆಗಿ ನಿವೃತ್ತಿಯನ್ನು ಹೊಂದಿ, ಈ ನಿವೃತ್ತಿ ಜೀವನದಲ್ಲೂ ಕೂಡ ಎಲ್ಲ ರೀತಿಯಾದ ಸಾಮಾಜಿಕ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೆಲಸವನ್ನು ಮಾಡುತ್ತಿರುವಂಥ ಗೌರವಾನ್ವಿತ ಬೆಟ್ಟಂಪಾಡಿಯ ಸನ್ಮಾನ್ಯ ಸುಂದರ್ ಶೆಟ್ಟಿ ಅವರೇ, ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಯೋಜನೆ ಮಾಡಿ ನಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ನನಗೆ ಮಾರ್ಗದರ್ಶನ ನೀಡುತ್ತಿರುವಂಥ ನನ್ನನ್ನು ಯಾವತ್ತೂ ಕೂಡ ಹೇಳಲಿಕ್ಕಿದೆ, ಸಕಲ ಕಲಾ ವಲ್ಲಭ ಅಂತ ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ ಅವರು, ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಮುಂಭಾಗದಲ್ಲಿ ಸೇರಿರತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಒಂದು ಬಹಳ ಸುಂದರವಾದ ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಈ ಕನ್ನಡ ಕಾವ್ಯ ಕಮ್ಮಟ. ನನಗೆ ಯಾವತ್ತೂ ಕೂಡ ಈ ಒಂದು ಸಾಹಿತ್ಯ ಸಾಂಸ್ಕೃತಿಕ ಕಲಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಬಹಳ ಇಷ್ಟ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವ ನಾಡಿಯಲ್ಲಿ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದೊಂದು ಸಾಹಿತ್ಯ ಕ್ಷೇತ್ರವು ಕೂಡ ಬಹಳ ಒಂದು ನನಗೆ ಖುಷಿಯನ್ನು ಕೊಡುವಂಥ ಕ್ಷೇತ್ರ. ಯಾಕೆ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಬಹಳಷ್ಟು ಕಳೀಲಿಕ್ಕಿದೆ, ಅದು ಯಾವುದೇ ಕ್ಷೇತ್ರ ಹೋಗಲಿ, ಯಾವುದೇ ಕ್ಷೇತ್ರದಲ್ಲೂ ಕೂಡ ನಾವು ಕಲಿತಷ್ಟು ಮತ್ತಷ್ಟು ಕಳೀಲಿಕ್ಕಿದೆ. ಆದ್ದರಿಂದ ಈ ರೀತಿಯಾದ ಒಂದು ಕಮ್ಮಟವನ್ನು ಏರ್ಪಡಿಸುವಂಥದ್ದು ತಮ್ಗೆ ಗೊತ್ತಿದೆ. ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಾನು ಯಾವತ್ತೂ ಹೇಳಲಿಕ್ಕಿದೆ. ನಮ್ಮ ಈ ರವೀಂದ್ರ ಕಲಾವೇದಿಕೆಯನ್ನು ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ನಾನು ಉಚಿತವಾಗಿ ಯಾವತ್ತೂ ಕೂಡ ಕೊಡ್ತೀನಿ ಅಂತ ನಾನು ಈ ಹಾಲನ್ನು ನಮ್ಮ ಈ ಒಂದು ಹಾಲನ್ನು ಮಾಡುವಾಗಲೇ ಹೇಳಿದ್ದೆ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ, ಮಂಗಳೂರು ಸಾಹಿತ್ಯ ಸಮ್ಮೇಳನ ಕೂಡ ಈ ಒಂದು ಹಾಲಲ್ಲಿ ನಡೆದಿದೆ. ನಮ್ಮ ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರ ಕಾರ್ಯಕ್ರಮವೂ ಕೂಡ ಇಲ್ಲಿದೆ ನಡೆದಿದೆ. ತುಳುಕೂಟದ ಕಾರ್ಯಕ್ರಮವೂ ಕೂಡ ಈ ವೇದಿಕೆಯಲ್ಲಿ ನಡೆದಿದೆ. ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆ ಬಹಳಷ್ಟು ಕಾರ್ಯಕ್ರಮಗಳು ಆವಾಗವಾಗ ಆಗ್ತಾ ಇದೆ. ಈ ಸರಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಒಂದು ಕಣ್ಣಿಗೆ ಕಾಣದಂಥ ವೈರಸ್ ಕೊರೋನಾ ಇಡೀ ಲೋಕವನ್ನೇ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇರತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರದ ನೀತಿ ನಿಯಮಗಳನ್ನು ಕೂಡ ನಾವು ಪಾಲಿಸುವುದು ನಮ್ಮ ಧರ್ಮವೂ ಕೂಡ. ಇವತ್ತು ಸಾಮಾಜಿಕ ಅಂತರವನ್ನು ಕಾಯಬೇಕು, ನಾವು ಮಾಸ್ಕನ್ನು ಧರಿಸಬೇಕು, ಇದು ಬಹಳ ಅಗತ್ಯ. ಈ ಒಂದು 2 ವಿಚಾರಗಳನ್ನು ನಾವು ಮಾಡಲೇಬೇಕು. ಇನ್ನು 1ನೇ ಅಲೆ ಆಯಿತು, 2ನೇ ಅಲೆ ಆಯಿತು, ಇವಾಗ 3ನೇ ಅಲೆ ಅಂತೇಳಿ ಮತ್ತೊಮ್ಮೆ ನಾವು ಹೇಳುವುದನ್ನು ಕೇಳ್ತಾ ಇದ್ದೇವೆ. ಇದೆಲ್ಲವನ್ನು ಕೂಡ ಎದುರಿಸಬೇಕು ಅಂತಾದರೆ ಸ್ವಲ್ಪ ನಾವು ಸರ್ಕಾರದ ನೀತಿ ನಿಯಮಗಳನ್ನು ಖಂಡಿತವಾಗಿ ಪಾಲನೆ ಮಾಡಬೇಕು. ಒಟ್ಟಿನಲ್ಲಿ ನಾನು ಯಾವತ್ತೂ ಹೇಳಲಿಕ್ಕಿದೆ, ಪ್ರತಿ ಸಭೆ ಸಮಾರಂಭಗಳಲ್ಲಿ ನಾವು ದಿನನಿತ್ಯ ನಮ್ಮ ದೇವರನ್ನು ಪ್ರಾರ್ಥನೆ ಮಾಡುವಾಗ 1 ನಿಮಿಷ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು. ಬರತಕ್ಕಂಥ ದಿನಗಳಲ್ಲಿ ಅದು ಶುಭ ದಿನವಾಗಲಿ, ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ, ಈ ಒಂದು ಕೊರೋನಾ ಮಹಾಮಾರಿಯಿಂದ ಮುಕ್ತಿಸಿ ದೊರೆಯಲಿ ಎಂಬ ಪ್ರಾರ್ಥನೆಯನ್ನು ಕೂಡ ನಾವು ದೇವರಲ್ಲಿ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದರ ಸಹಯೋಗದಲ್ಲಿ ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರದವರು ಇವತ್ತು ಪುಷ್ಕಲ್ ಕುಮಾರ್ ಅವರು ಬಹಳಷ್ಟು ಕಲಾ ಕ್ಷೇತ್ರಕ್ಕೆ ಬಹಳಷ್ಟು ತನ್ನದೇ ಆದ ಕೊಡುಗೆಯನ್ನು ಕೊಟ್ಟು ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬಹಳ ಹೆಸರನ್ನು ಪಡೆದವರು. ಇವತ್ತು ಯಾವುದೇ ಕಾರ್ಯಕ್ರಮ ಅವರು
ಕೇವಲ ಒಂದು ಬ್ಯಾಂಕಲ್ಲಿ ಆ ಅಧಿಕಾರಿಯ ಕೆಲಸ ಮಾಡಿಕೊಂಡು ಅದರ ಮುಖೇನ ಸಾಹಿತ್ಯಕ್ಕೆ ಅವರದ್ದೇ ಆದ ಕೊಡುಗೆಯನ್ನು ಬಹಳಷ್ಟು ಕೊಟ್ಟಿದ್ದಾರೆ. ಹರಿಕಥೆಯಿಂದ ಹಿಡಿದು ಹಾಸ್ಯ ಕಲಾವಿದನಾಗಿ ಯಕ್ಷಗಾನದ ಎಲ್ಲವೂ ಕೂಡ ಯಾವುದಕ್ಕೂ ಸೈ ಎನಿಸಿಕೊಂಡವರು. ಕಲಾಕ್ಷೇತ್ರದಲ್ಲಿ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಯಾವುದಕ್ಕೂ ಸೈ ಎನಿಸಿಕೊಂಡವರು. ಅಂಥ ಒಬ್ಬ ವ್ಯಕ್ತಿಯ ಸಾರಥ್ಯದಲ್ಲಿ ಈ ಒಂದು ತರಬೇತಿ ಕೇಂದ್ರವನ್ನು ನಡೆಸುವುದರ ಮೂಲಕ ಇವತ್ತು ಕನ್ನಡ ಕಾವ್ಯ ಕಮ್ಮಟವನ್ನು ಇಲ್ಲಿ ಅಳವಡಿಸಿ ನಮಗೆ ಸ್ವಲ್ಪ ಸಾಹಿತ್ಯದ ಕಡೆ ನಮ್ಮನ್ನು ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಮಕ್ಕಳಿಗೆ ಕೂಡ ಬಹಳ ಒಳ್ಳೆಯ ಅವಕಾಶ. ಇವತ್ತು ಇಲ್ಲಿ ನೇರವಾಗಿ ಇಲ್ಲಿ ನಾವು ಪ್ರತ್ಯಕ್ಷವಾಗಿ ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸಲಾಗದಿದ್ರೂ ಕೂಡ ವಿದ್ಯಾಧರ್ ಶೆಟ್ಟಿಯವರು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಲಕ್ಷ ಜನಗಳು ಅದನ್ನು ವೀಕ್ಷಿಸುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಬಹಳ ಆತ್ಮೀಯ ಮಾಧ್ಯಮ ಮಿತ್ರರು ಕೂಡ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ಸಾಹಿತ್ಯದಕ್ಕೆ ಸಂಬಂಧಪಟ್ಟಂಥ ಕಾವ್ಯ ರಚನೆ ಆಗಿರ್ಬೋದು, ಕವನ ಆಗ್ಬೋದು, ಯಾವ ರೀತಿ ನಾವು ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬಹುದು ಎಂಬ ನಿಟ್ಟಿನಲ್ಲಿ ತರಬೇತಿಯನ್ನು ಕೊಡಲಿಕ್ಕೆ ಒಂದು ಕಮ್ಮಟವನ್ನು ಇವತ್ತು ಏರ್ಪಾಡು ಮಾಡಿದ್ದಾರೆ. ಎಲ್ಲ ಮಕ್ಕಳು ಇಲ್ಲಿ ಯಾರು ಬಂದಿದ್ದೀರಿ ನೀವು ಅದರ ಸದುಪಯೋಗವನ್ನು ಪಡೆಯಬೇಕು. ನಾವು ವೀಕ್ಷಕರು ಕೇಳುಗರು ನಾವು ಯಾರಿದ್ದೇವೆ ನಾವು ಕೂಡ ಅದರ ಸದುಪಯೋಗವನ್ನು ಪಡೆಯಬೇಕು. ಬೆಳಗ್ಗಿನಿಂದ ಸಂಜೆವರೆಗೆ ನಡೆಯುವಂಥ ಈ ಕಾರ್ಯಕ್ರಮ ಸುಸೂತ್ರವಾಗಿ ಯಾವುದೇ ರೀತಿಯಾದ ತೊಂದರೆ ಇಲ್ಲದ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಲಿ ಅಂತೇಳಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಇನ್ನೂ ಹೆಚ್ಚಿನ ಆದಷ್ಟು ಬೇಗ ಈ ಕೊರೋನಾದಿಂದ ನಾವು ಮುಕ್ತರಾಗಿ, ನನ್ನ ಕೂಡ 2 ವರ್ಷ ಆಯಿತು ಸಮ್ಮೇಳನ ಇಲ್ಲದೆ, ಎಲ್ಲರೂ ಕೂಡ ಬಹಳಷ್ಟು ನಾವು ಯಾವ ರೀತಿ ಇದ್ವಿ ಅಂತ ಹೇಳಿದ್ರೆ ಒಂದು ಕಳೆದ 20 ಮಾರ್ಚ್ 20ರ ಹಿಂದೆ ನಾವು ನೋಡಿದಾಗ ಎಷ್ಟು ಕಾರ್ಯಕ್ರಮ, ಎಷ್ಟು ಸಭಾ ಕಾರ್ಯಕ್ರಮ, ಎಷ್ಟು ಮದುವೆ, ಅದು ಎಲ್ಲವೂ ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕೊರೋನಾದಿಂದ ಸ್ವಲ್ಪ ಶಿಸ್ತು ಕೂಡ ಬಂದಿದೆ, ಸ್ವಲ್ಪ ಖರ್ಚು ವೆಚ್ಚ ಕೂಡ ಕಡಿಮೆಯಾಗಿದೆ. ಇವತ್ತು ಸಾವಿರ ಜನ ಸೇರುವಲ್ಲಿ 100 ಜನ 50 ಜನ ಈ ರೀತಿ ಸೇರಿ ಕಾರ್ಯಕ್ರಮವನ್ನು ಮಾಡುವಲ್ಲಿಗೆ ನಾವು ಬಂದು ಮುಟ್ಟಿದ್ದೇವೆ. ಆದಷ್ಟು ಬೇಗ ನಮ್ಮ ಹಿಂದೆ ನಾವು ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ ಆ ದಿನ ಆದಷ್ಟು ಬೇಗ ಬರಲಿ. ಈ ಕೊರೋನಾ ಮುಕ್ತವಾಗಿ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ. ನಾವು ನಮ್ಮಂಥ ಎಲ್ಲ ತುಳುನಾಡಿನ ಕಾರಣಿಕದ ದೇವದೇವನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರಿಯರಿಗೆ ವಂದಿಸುತ್ತಾ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂಘಟಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತೇಳಿ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ದೀರ್ಘಕಾಲದ ಬಳಿಕ ಈ ಸಮ್ಮೇಳನದಂತಹ ಕಮ್ಮಟ ನಮ್ಮೆಲ್ಲರ ಸಮ್ಮಿಲನಕ್ಕೆ ಕಾರಣವಾಗಿದೆ. ಅದರ ಜೊತೆಗೆ ವಿದ್ಯಾರತ್ನ ಸಂಸ್ಥೆಯು ಮಾಡಿರುವಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳ ಕುರಿತಾದ ಒಂದಷ್ಟು ನೋಟ ಉದ್ಘಾಟನೆಯ ಮಾತುಗಳಲ್ಲಿ ಕೇಳಿದ್ದೇವೆ. ಅಭಿನಂದನೆಗಳು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ. ಇನ್ನು ಮುಂದಕ್ಕೆ ನಮ್ಮ ಜೊತೆಗೆ ಅಭ್ಯಾಗತರಾಗಿರುವಂತಹ ದೇರಳಕಟ್ಟೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವ ರೋಟೋರಿಯನ್ ರೂಪಾ ಆರ್ ಶೆಟ್ಟಿ ಇವರು ನಲ್ನುಡಿಯನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮೌನದಲ್ಲೇ ಸಮ್ಮತಿಯನ್ನು ಸೂಚಿಸ್ತಾ ಇದ್ದಾರೆ. ವಂದನೆಗಳು ಮೇಡಮ್. ನಿವೃತ್ತ ಚೀಫ್ ಮ್ಯಾನೇಜರ್ ವಿಜಯ ಬ್ಯಾಂಕ್ ಇದರ ಶ್ರೀಯುತ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಇವರು ಅತಿಥಿಗಳ ನೆಲೆಯಲ್ಲಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಬಹುಶಃ ಭಾಷಣಕ್ಕೆ ಇದು ಸೂಕ್ತವಾದ ಸಂದರ್ಭ ಅಲ್ಲ, ಯಾಕೆಂದರೆ ಇನ್ನು ತುಂಬ ಒಂದು ಚಟುವಟಿಕೆಗಳು ಆರಂಭವಾಗಲಿಕ್ಕೆ ಇದೆ. ಆದ್ರೂ 2 ಮಾತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಘನ ಸರ್ಕಾರದ ಒಂದು ಅಂಗಸಂಸ್ಥೆ. ಇದರ ಆಶ್ರಯದಲ್ಲಿ ತೋನ್ಸೆ ಸಾಂಸ್ಕೃತಿಕ ಈ ತರಬೇತಿ ಕೇಂದ್ರ ಹಮ್ಮಿಕೊಂಡಿರುವಂತಹ ಈ ಸಾಹಿತ್ಯದ ನವ್ಯ ಕವನ ಆಧುನಿಕ ಕಾವ್ಯ ನಿರ್ಮಾಣದ ಒಂದು ಕಮ್ಮಟದ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸುವ ಒಂದು ಅವಕಾಶವನ್ನು ಸಂಘಟಕರು ನೀಡಿದ್ದಾರೆ. ಮೊದಲಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು, ಹಲವಾರು ಸಾಂಸ್ಕೃತಿಕ ಕಲಾ ಸಾಹಿತ್ಯಿಕ ವೇದಿಕೆಯನ್ನು ಕೊಡುವಂಥ ಹಿರಿಯರು ಆದ ಕಲ್ಕೂರ್ರವರು, ಅವರನ್ನು ನಾನು ಅವರಿಗೆ ನಮಸ್ಕರಿಸ್ತಾ, ಯಾಕೆಂದರೆ ಈಗ ಒಂದು ಮಾತು ಹೇಳ್ತಾ ಇದ್ದೇನೆ, ಅವರು ಶೀಘ್ರದಲ್ಲೇ ತಮ್ಮ ಈ ಘಟಕದ ಮೇಲ್ವಿಚಾರ ಹುದ್ದೆಯನ್ನು ಬಿಟ್ಟುಕೊಡುವವರು. ಆದರೂ ಕೂಡ ನಮ್ಮಂಥವರಿಗೆ ಅವಿಭಜಿತ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸಾಹಿತ್ಯಿಕ ಕೇಂದ್ರಕ್ಕೆ ಮುಂದೆ ಅವರು ಅಧಿಕಾರ ಇಲ್ಲದಿದ್ದರೂ ಕೂಡ ಅವರೇ ಒಂದು ಕೇಂದ್ರ ಬಿಂದು ಆಗಿರುತ್ತಾರೆ. ಅವರಿಗೆ ನಮಸ್ಕರಿಸ್ತಾ,
ಕರ್ನಾಟಕ ಘನ ಸರ್ಕಾರದ ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರು ಆದ ನಮ್ಮ ಆತ್ಮೀಯರು ರವೀಂದ್ರಣ್ಣ ಅವರಿಗೆ ಕೂಡ ವಂದಿಸ್ತಾ, ಯಾಕೆಂದರೆ ಒಂದು ರಾಜಕೀಯ ಕ್ರಮದಲ್ಲಿ ಅಧಿಕಾರ ಬರುತ್ತದೆ, ಅಧಿಕಾರ ಹೋಗುತ್ತದೆ. ಆದರೆ ನಮ್ಮ ರವೀಂದ್ರ ಶೆಟ್ಟಿಯವರು ಇದರ ಹೊರತಾಗಿ ಮಂಗಳೂರು ಮತ್ತು ಸುತ್ತಮುತ್ತ ಈ ಉಳ್ಳಾಲ ದೇರ್ಲಕಟ್ಟೆ ಪರಿಸರದಲ್ಲಿ ಮನೆ ಮಾತಾಗಿರುವಂತಹ ಒಂದು ವ್ಯಕ್ತಿ. ಅದು ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಕ್ಷಗಾನವಿರ್ಬೋದು. ಇದಕ್ಕಿಂತ ಹೆಚ್ಚಾಗಿ ರತ್ನಶ್ರೀ ವಿದ್ಯಾಸಂಸ್ಥೆಯ ಅಂದರೆ ಒಂದು ವಿದ್ಯಾದೇವಿಯ ಮಂದಿರವನ್ನು ಸಂಯೋಜನೆ ಮಾಡಿ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿರುವಂತಹ ವ್ಯಕ್ತಿ. ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಅದೇ ರೀತಿ ಇನ್ನೂರು ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ರೂಪಾ ಶೆಟ್ಟಿಯವರೇ, ಇವರನ್ನೆಲ್ಲ ಕೇಂದ್ರೀಕರಿಸಿ ನಾನು ಒಂದೇ ಒಂದು ಮಾತುಗಳಂದರೆ ಶುಭಾಶಯ. ಈ ಶುಭಾಶಯ ಹೇಳುವುದು ನಾವು ಈ ಸಂಸ್ಥೆಗೆ ಹೇಳುವಾಗ ನಮ್ಮ ಪುಷ್ಕಲ್ ಕುಮಾರ್ರವರಿಗೆ, ಈಗಾಗಲೇ ರವೀಂದ್ರ ಹೇಳಿದರು, ಇವರ ಅಭಿಮಾನಿಗಳು ಇವರಿಗೆ ಸಕಲ ಕಲಾ ವಲ್ಲಭ ಅಂತ ಒಂದು ಬಿರುದನ್ನು ನೀಡಿದ್ದೇವೆ. ಬಹುಶಃ ಅವರಿಗೆ ನೀಡಿದ ಎಲ್ಲ ಬಿರುದು ಬಾವಳಿಗಳಿಂದ ಈ ಒಂದು ಬಿರುದು ಅತ್ಯಂತ ಸೂಕ್ತವಾಗುವಂಥದ್ದು. ನಮ್ಮ ತೋನ್ಸೆ ಅವರು ಎಲ್ಲಿ ಇರ್ತಾರೋ ಅವರ ಚಟುವಟಿಕೆಯಲ್ಲಿ ನಾವು ಕೂಡ ಅವರ ಹಿಂದೆ ನಿಂತು ಭಾಗವಹಿಸಿ ಬೆಂಬಲಿಸಿಕೊಂಡು ಬಂದಂಥವರು. ಕೊಲ್ಲಿಯ ಶಾರದಾ ಮಂದಿರ ಇರ್ಬೋದು, ಹರಿಕಥಾ ಪರಿಷತ್ ಇದ್ದಿರ್ಬೋದು, ಸಂಗೀತ ಪರಿಷತ್ ಇರ್ಬೋದು, ಅದೇ ರೀತಿ ಅವರ ತರಬೇತಿ ಕೇಂದ್ರ. ಹೆಚ್ಚಾಗಿ ಇವರು ಯಕ್ಷಾಂಗಣ ಮಂಗಳೂರಿನ ಒಬ್ಬ ಸಕ್ರಿಯ ನೇತಾರ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಶ್ರೀಯುತ ತೋನ್ಸೆ ಅವರ ಏನು ಕಲಾ ಚಟುವಟಿಕೆಗಳಿದೆ ಅದನ್ನು ರವೀಂದ್ರನ ಗುರುತಿಸಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತೋನ್ಸೆ ಅವರಿಗೆ ರಾಜ್ಯ ಮಟ್ಟದ ಒಂದು ಗುರುತಿಸುವಿಕೆಯನ್ನು ಮಾಡುವ ಒಂದು ನಿಟ್ಟಿನಲ್ಲಿ ರವೀಂದ್ರನ ಮಾಡಿದರೆ ಬಹುಶಃ ಅದೆಲ್ಲ ಅವರ ಅಭಿಮಾನಿಗಳಿಗೆ ಅವರು ನೀಡುವ ಒಂದು ಉತ್ತಮ ಕೊಡುಗೆ ಆಗ್ಬೋದು ಅನ್ನುವ ಒಂದು ಭರವಸೆಯೊಂದಿಗೆ ಮುಂದೆ ಇಲ್ಲಿ ಜರುಗುವ ಕಾವ್ಯ ತರಬೇತಿ ಶಿಬಿರ, ಇದರಲ್ಲಿ ಭಾಗವಹಿಸುವವರು ಅರುಣ್ ಉಳ್ಳಾಲ್ರವರು ಹೆಸರು ಕೇಳಿದ್ದೇನೆ, ನನ್ನ ಫೇಸ್ಬುಕ್ನಲ್ಲಿದ್ದಾರೆ. ಇತ್ತೀಚೆಗೆ ಜಾನಪದ ಅಕಾಡೆಮಿಯ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಿದೆ. ಯಾಕೆಂದರೆ ನಾನು ಡಾಕ್ಟರ್ HL ನಾಗೇಗೌಡ ಅವರು ಕರ್ನಾಟಕ ಜಾನಪದ ಪರಿಷತ್ತಿನ ಆರಂಭ ಮಾಡಿದಂಥವರು, ಇವಾಗ ತಿಮ್ಮೇಗೌಡರು ಅದರ ನೇತೃತ್ವ ವಹಿಸಿದ್ದಾರೆ. ಅಂಥ ನಾಗೇಗೌಡರ ಜೊತೆ ದೀರ್ಘಕಾಲವಾದ ಒಂದು ಸಾಹಿತ್ಯಿಕವಾದ ಸಂಬಂಧವನ್ನು ಇಟ್ಟುಕೊಂಡಂಥವನು. ಈ ನೆಲೆಯಲ್ಲಿ ನಾನು ಅವರ ಹತ್ರ ಮಾತಾಡಿದ್ದೆ, ನಾನು ತುಂಬ ಖುಷಿ ಕೊಡ್ತದೆ ಅವರ ಇರುವಿಕೆ ಇಲ್ಲಿ ಇದೆ. ಅದೇ ರೀತಿ ನಮ್ಮ ದಿನಕರ ಪಚ್ಚನಾಡಿಯವರು ನಿರಂತರ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಕಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಒಂದು ಅಧ್ಯಾಪಕರು. ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅತಿ ಸುಂದರವಾಗಿ ಮೂಡಿಬರಲಿ. ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ, ತರಬೇತಿಯ ಆಸಕ್ತರಿಗೆ ಇದು ಸಹಾಯಕವಾಗಲಿ ಅನ್ನುವ ಒಂದು ಭರವಸೆ ಮತ್ತು ಆಶಯದ ಜೊತೆ ನಾನು ಶುಭವನ್ನು ಕೇಳಿ ಕೋರುತ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದ ಅರ್ಪಿಸ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವ ಪ್ರದೀಪ್ ಕುಮಾರ್ ಕಲ್ಕುರ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾನೆ. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ತುಳುನಾಡ ಸುಂದರ ಪರಿಸರದ ಸುಖಾನುಭವದ ಹಿನ್ನೆಲೆಯ ನಡುವೆ ವಿದ್ಯಾರತ್ನ ವಿದ್ಯಾದೇಗುಲದಲ್ಲಿ ಸುಂದರವಾದಂಥ ಒಂದು ಕಾರ್ಯಕ್ರಮದ ಆಯೋಜನೆ ಇಲ್ಲಿ ಸಂಪನ್ನಗೊಂಡಿದೆ. ಸಂಸ್ಥೆಯ ಅಧ್ಯಕ್ಷರು ಯಾವತ್ತೂ ಕಲೆ, ಸಾಹಿತ್ಯ, ಧಾರ್ಮಿಕ ಎಲ್ಲ ಚಟುವಟಿಕೆಗಳಲ್ಲಿ ಯಾವತ್ತೂ ತೊಡಗಿಸಿಕೊಂಡಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ನಮಗೇನು ಈ ಪರಿಸರ ಅಥವಾ ಈ ವಿದ್ಯಾಸಂಸ್ಥೆ ಹೊಸತಲ್ಲ. ಪ್ರತಿ ವರ್ಷ ವಿದ್ಯಾರತ್ನ ಪ್ರಶಸ್ತಿ, ಸಾಹಿತ್ಯ ಸಮ್ಮೇಳನ, ಇಲ್ಲಿಯ ಹಬ್ಬಕ್ಕ ಉತ್ಸವ ಇರ್ಬೋದು, ಇಲ್ಲ ಸೋಮೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಿಂದ ಮೊದಲುಗೊಂಡು ನಾಗಮಂಡಲ ತನಕ, ಇಲ್ಲ ತುಳು ಉತ್ಸವದಿಂದ ಮೊದಲುಗೊಂಡು ಎಲ್ಲ ನೆಲೆಗಳಲ್ಲಿ, ಬಹುಶಃ ರಾಜಕೀಯವಾಗಿ ನಾನು ಅವರನ್ನು ಕಂಡುಕೊಂಡದ್ದು ಬಹಳ ಕಡಿಮೆ, ತೊಡಗಿಸಿಕೊಂಡಿರುವಂಥ ಒಂದು ಶಕ್ತಿ ಕೇಂದ್ರ ಇದು.
ಈ ವಿದ್ಯಾಸಂಸ್ಥೆಯು ಅವರ ಶ್ರೀಮತಿಯವರ ನೇತೃತ್ವದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಎಲ್ಲ ಅಧ್ಯಾಪಕ ಬಂಧುಗಳನ್ನು ಒಡಗೂಡಿ ನಡೀತಾ ಇರುವಂಥದ ಅನುಭವವನ್ನು ನಾವು ಪಡೆದಿದ್ದೇವೆ ಸಮ್ಮೇಳನ ಸಮಯ ಮತ್ತು ಉಳಿದ ಸಮಯಗಳಲ್ಲಿ. ಬಂಧುಗಳೇ, ನಾನು ಬಹಳ ಸಂಭ್ರಮ ಪಡ್ತಾ ಇದ್ದೇನೆ. ಈಗಾಗಲೇ ಆ ಮಾತು ಬಂತು. ಬಹುಶಃ ಮುಂಬೈ ಓರ್ವ ಹಿರಿಯರು, ಇಲ್ಲಿ ಮುಂಬೈಯ ವ್ಯಕ್ತಿಗಳೆಲ್ಲ ಇದ್ದಾರೆ, ಇಲ್ಲಿ ನಿರಂತರ ಸಂಪರ್ಕದ ಶೆಟ್ಟರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೊಂದು ಹೇಳಿದಂಥ ಮಾತು, ಒಂದು ಈತಿಯಲ್ಲಿಯ ಕ್ರಿಮಿ ತುಳುವಿನ ಭಾಷೆಯ ಬಹಳ ಚೆಂದ. ಅದು ದೊಡ್ಡ ಉದ್ಯಮಪತಿಗಳವರು, ಮೊಗವೀರ ಬಂಧುಗಳು ಅಲ್ಲಿ ಹೋಗಿ ನೆಲೆ ನಿಂತು ಅವರು ಉದ್ಯೋಗಪತಿಗಳಾಗಿ ದೊಡ್ಡ ವ್ಯವಹಾರ ನಡೆಸ್ತಾ ಇರೋರು. ಒಂದು 700-800 ಜನ ಅವರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 70-80 ವರ್ಷ ಪ್ರಾಯ ಆಗಿದೆ ಅವರಿಗೆ. ಬಹಳ ಸಂಭ್ರಮ ಅವರಿಗೆ. ನಮ್ಮನ್ನು ನೋಡುವಾಗಲೇ ಏನೋ ಯುವಕರನ್ನು ನೋಡುವಾಗ ಆಗ ಸಂತೋಷ ಕಾಣ್ತದೆ. ಈಗ ನಾವು ಒಂದು ಹಿರಿತನದ ಮಟ್ಟಕ್ಕೆ ಬಂದಿದ್ದೇವೆ. ಆವಾಗ ಅವರು ಹೇಳಿದ್ದು, ಅಣ್ಣರೇ, ಅವರು ನಮ್ಮ ತುಳುನಾಡಿನ ಭಾಷೆ, ಒಂದು ಈತಿಯಲ್ಲಿಯ ಕ್ರಿಮಿ ಇಡೀ ಲೋಕನೇ ಗದ್ದೋ ಒಂದುಂಡು. ಅರ್ಥ ಮಾಡಿಕೊಳ್ಳಿ, ತುಳುವಿನಲ್ಲಿ ಒಂದು ಈತಿಯಲ್ಲಿಯ ಕ್ರಿಮಿ ಇಡೀ ಲೋಕನೇ ಗದ್ದೋ ಒಂದುಂಡು. ಅವಲ ಕಣ್ಣುಗು ತೋಜಿಜ್ಜಿ, ದೇವೇರ್ಲ ಕಣ್ಣುಗು ತೋಜಿಜ್ಜಿ, ನರಮನಿಕ ನನಲ ಅರ್ಥಭುಜತ ಸರ್ ಅಂತ ಹೇಳಿದರು. ಎಷ್ಟು ಮಾರ್ಮಿಕವಾದ ಮಾತು ನೋಡಿ. ಇಡೀ ವೇದದ ಸಾರ ಇದೆ ಅದರಲ್ಲಿ. ನಾವು ವಾಸ್ತವತೆಯನ್ನು ಅರಿವು ಮಾಡಿಕೊಳ್ಬೇಕು. ಯಾವಾಗಲೂ ಬದುಕಿನ ಹಿನ್ನೆಲೆಯನ್ನು ನಮ್ಮದಾಗಿರಿಸಿಕೊಳ್ಬೇಕು. ಬದುಕಿನ ಜೊತೆಗೆ ಸುಂದರವಾದಂಥ ಬಾಳ್ವೆಯನ್ನು ವ್ಯಸನಮುಕ್ತವಾಗಿ ನಡಿಲಿಕ್ಕೆ ನಾವು ಕಲಿಬೇಕು. ಅದಕ್ಕೋಸ್ಕರವೇ ಬಹಳ ಪುರಾತನದಿಂದ ಈ ದೇಶದ ನಡೆಯಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಇದೆಲ್ಲ ಜೋಡಣೆ ಹಾಕ್ಕೊಂಡು ಬಂದಿದೆ. ಸಮಾರಾಧನಾ ಸ್ವರೂಪವಾದಂಥ ಆಚರಣೆಗಳು ನಮ್ಮ ಜೀವನದ ಧರ್ಮದಲ್ಲಿ ಅದು ಇರುವಂಥದ್ದು. ಯಾವುದೇ ರೀತಿಯ ಶೋಕಾಚರಣೆಯ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಬಹುಶಃ ಇವತ್ತು ಪುಷ್ಕಳ್ ಕುಮಾರ್ ಅವರು ಇಲ್ಲಿ ಒಂದು ಒಳ್ಳೆಯ ಚಿಂತನೆಯನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಕನ್ನಡ ಕಾವ್ಯ ಕಮ್ಮಟ ಅಂತ ಬಹಳ ದೊಡ್ಡದಾದಂಥ ಹಿನ್ನೆಲೆ ಇರುವಂಥ, ನಾವು ರನ್ನ, ಪಂಪ, ಜನ್ನ ಇಲ್ಲ, ಅದರ ಕುಮಾರವ್ಯಾಸ ಅದರ ಮೊದಲಿನಿಂದಲೇ ತೆಗೆದುಕೊಳ್ಳು. ಆರುಂಕ ಅಂಕುಶವಿಟ್ಟಡೆ ನೆನವುದೆನ್ನ ಮನಂ ಬನವಾಸಿ ದೇಶಂ ಅಂತ ಆ ಓರ್ವ ಕವಿ ಕುಮಾರವ್ಯಾಸ ತಾನೇ ಅಲ್ವ ಹೇಳಿದ್ದು ಪುಷ್ಕಳ್ ಕುಮಾರ್. ಅಂದರೆ ಆ ಥರದ ಕವಿ ಚಿಂತನೆಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. 2 ಮಾತು, ಕುವೆಂಪು ಅವರ ಮಾತು, ಅದು ಎಷ್ಟು ಸುಂದರ ನೋಡಿ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇಲುತೆರೆರಿ ಕವಿ ಕಯ್ಯಾರರ ನುಡಿ ಅದು ಮಾರ್ದನಿಸ್ತಾ ಇತ್ತು ವಿಧಾನಸೌಧದೊಳಗೆ. ಶ್ರೀಯುತ ಅವರ ನಂತರದ ನಾನು ಭಾಳ ಬೇಸರಪಟ್ಟದ್ದು, ಸಂಸಾರದ ವಿಕೃತ ವ್ಯಕ್ತಿಗಳು ಮಾಡಿದಂಥ ವಿಕೃತ ವ್ಯವಸ್ಥೆಗೆ ಸಾಧಕನ ಚಿತ್ರಣವನ್ನು ತೋರಿಸುವಂಥದ್ದಲ್ಲ ಮಾಧ್ಯಮ ವ್ಯವಸ್ಥೆಯಲ್ಲಿ. ಬಹಳ ದೊಡ್ಡದಾದಂಥ ತಪ್ಪು ಮಾಡ್ತಾ ಇದೆ ನಮ್ಮ ಮಾಧ್ಯಮ ವ್ಯವಸ್ಥೆ. ಯಾರು ಕಳ್ಳ ಇದ್ದಾನೆ, ಯಾರು ವಿಕೃತ ಮಾಡಿದ್ದಾನೆ ಆತನನ್ನು ನಾವು ತೋರಿಸುವ. ಕನ್ನಡಕ್ಕೆ ಶಕ್ತಿ ಕೊಟ್ಟವರವರು, ಅವರು ಕೈಯಾರರ ಚಿಂತನೆ ಅದು ಎಷ್ಟು ಸುಂದರವಾದಂಥ ಕಾವ್ಯ. ಬಂಧುಗಳೇ, ನಾನು ಹೆಚ್ಚು ಮಾತನ್ನು ಬೆಳೆಸಲಿಕ್ಕೆ ಹೋಗದೆ, ಕಲೆ, ಸಾಹಿತ್ಯ, ಕವನ, ಇವತ್ತು ಯಕ್ಷಗಾನದ ಸಾಧಕ ಶ್ರೇಷ್ಠಗಳು ಭಾಗವತರಿಂದ ಮೊದಲುಗೊಂಡು ಅವರು ಭಾಳ ಹೆಮ್ಮೆಯಿಂದ ಹೇಳ್ತಾರೆ, ಸರ್ ಎನ್ನ ಜೋಕ್ಲ ಬಾರಿ ಪೂರ ಭಾಗವತಿಗೆ ಮದ್ದಲೆ ಪೂರ ಕಲ್ತಿರೋದು. ನಮ್ಮ ರೋಟರಿ ಅಧ್ಯಕ್ಷರಿದ್ದಾರೆ, ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಇಲ್ಲಿ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸುವಂಥದ್ದು, ಈ ಎಲ್ಲ ವ್ಯವಸ್ಥೆಗಳು ಒಂದರ್ಥದ ವ್ಯಾಪಾರೀಕರಣದ ರೂಪದಲ್ಲಿ, ವ್ಯಾವಹಾರಿಕವಾದಂಥ ಸ್ವರೂಪದಲ್ಲಿ, ಇಲ್ಲ ನಾಟಕೀಯ ಸ್ವರೂಪದಲ್ಲಿ ಅದು ನಮ್ಮೊಳಗೂ ಅಂತರ್ಗತವಾಗಬಾರ್ದು, ಸಮಾಜಕ್ಕೂ ನಾವು ಅದನ್ನು ಕೂಡ ಮಾಡಬಾರ್ದು. ಅದು ಸಹಜವಾಗಿ ಅನುಭವಿಸಿ ಆ ಚಿಂತನೆ ನಾವು ಶಕ್ತಿಯನ್ನು ಸಮಾಜಕ್ಕೆ ಕೊಡಬೇಕು. ಪುಷ್ಕಳವಾದಂಥ ಊಟವನ್ನು ಮಾಡಿದ ನಂತರ ಊಟದ ಸುಖಾನುಭವವನ್ನು ನಾವು ಜನರಿಗೆ ಹೇಳಬಹುದೇ ವಿನಃ ಯಾವುದೇ ರೀತಿಯ ಭಿತ್ತಿ ಚಿತ್ರದಲ್ಲಿ ಬಂದಂಥ ಚಿತ್ರಣವನ್ನು ನೋಡಿಕೊಂಡು ಅಥವಾ ಪತ್ರಿಕೆಯಲ್ಲಿ ಬಂದ ಫೋಟೋ ನೋಡಿಕೊಂಡು ಉಣಾಸೆ ಎಂಚಾತಂಡ ಅಥವಾ ಅಶನೆ ಎಂಚಾತನ ಅಂತ ಹೇಳುವುದಲ್ಲ. ನಾವು ಅನುಭವಿಸಿ ಅದನ್ನು ಹೇಳಬೇಕು. ಅನಿವಾರ್ಯ. ಇವತ್ತಿನ ಸ್ಥಿತಿಯಲ್ಲಿ ಫೋಟೋ ಫ್ರೇಮಿನ ಒಳಗೆ ಇರುವಂಥ ಚಿತ್ರಣವನ್ನು ನೋಡಿ ಅನುಭವಿಸುವ ಸ್ವರೂಪದಲ್ಲಿ ಈ ಎಲ್ಲ ಸಂಭ್ರಮಗಳನ್ನು ಇವತ್ತಿನ ದೃಶ್ಯ ಮಾಧ್ಯಮ, ಇವತ್ತಿನ ಆಧುನಿಕ ತಂತ್ರಜ್ಞಾನದ ಒಳಗೆ ಹಿಡಿದಿಟ್ಟು ನಾವು ನೋಡುವಂಥ ಒಂದು ಸಂದರ್ಭ ಭಗವಂತ ಇವತ್ತು ನಮಗೆ ಸಂಕಲ್ಪಿಸಿದ್ದಾನೆ. ಅದು ಸರಿಯೋ ತಪ್ಪೋ, ಬಹುಶಃ ಭಗವಂತ ನಮಗೆ ಇನ್ನೊಂದು ದೃಷ್ಟಿಯಿಂದ ಇಲ್ಲ ನಿಮ್ಮದೆಲ್ಲ ಅತಿರೇಕವಾಯಿತು, ಸರ್ವಸ್ವ ನೀವೇ ಅಂತ ತಿಳಿದುಕೊಂಡಿದ್ದೀರಿ, ಇಲ್ಲ ಹಾಗಲ್ಲ, ಸ್ವಲ್ಪ ಜಾಗ್ರತೆಯಿಂದ ಬದುಕಲಿಕ್ಕೆ ಕಲಿಯಿರಿ ಅಂತ ಹೇಳುವಂಥದ್ದಕ್ಕೆ ಅವನು ಈ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದೇನೋ ಗೊತ್ತಿಲ್ಲ. ಆದರೆ ತಂತ್ರಜ್ಞಾನವನ್ನು ಉಪಯೋಗಿಸಿ ವಿದ್ಯಾಭ್ಯಾಸದ ವ್ಯವಸ್ಥೆಯು ನಡೀತಾ ಇದೆ. ಇಂತಹ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಪ್ರಸರಣಗಳು ನಡೀತಾ ಇದೆ. ಮಾಧ್ಯಮ ಬಂಧುಗಳು ಮತ್ತು ದೃಶ್ಯ ಮಾಧ್ಯಮದ ವ್ಯವಸ್ಥೆಯ ಬಂಧುಗಳು ಅರ್ನಿಶಿ ಈ ನೆಲೆಯಲ್ಲಿ ದುಡಿತಾ ಇದ್ದಾರೆ, ಕಲಿತಾ ಇದ್ದಾರೆ.
ನಾನು ಇತ್ತೀಚೆಗೆ ನಮ್ಮ ಸ್ಥಳೀಯವಾದಂಥ ಒಂದು ಚಾನಲಲ್ಲಿ ಅಥವಾ ದೂರದರ್ಶನ ಚಾನಲಲ್ಲಿ ಒಂದು ಸಂಗೀತದ ಕಾರ್ಯಕ್ರಮ ಬರ್ತದೆ ಗುರುರಾಜ್ ಅವರ ನಿರ್ವಹಣೆಯಲ್ಲಿ. ನಮ್ಮ ಸ್ಥಳೀಯ ಟಿ ವಿ ಚಾನಲಲ್ಲಿ ನಮ್ಮದೇ ಆದಂಥ ಗುರುಕಿರಣ್, ಮಣಿಕಾಂತ್ ಇವರದ್ದೆಲ್ಲರ ಸಂದರ್ಶನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಪುಷ್ಕಳ್ ಕುಮಾರ್ ಅವರಿಗೆಲ್ಲ ಬಹಳ ಚೆನ್ನಾಗಿ ಗೊತ್ತು. ಅವರಲ್ಲಿ ಒಂದು ಬಂದಂಥ ಮಾತು, ಓರ್ವ ಸಂಗೀತ ಸಾಧಕ ಆತ ಸಂಗೀತದ ಸಾಧನೆಯನ್ನು, ಅದು ಯಕ್ಷಗಾನ ಇರ್ಬೋದು, ಯಾವುದೇ ಕಲೆ ಸಾಹಿತ್ಯ ನೃತ್ಯ ಇರಬಹುದು, ಪ್ರಸ್ತುತಪಡಿಸುವಾಗ ಉತ್ತಮವಾಗಿ ಹಾಡಿರ್ತಾನೆ. ಅವರು ಒಂದು 2-3 ಬಹುಶಃ ಬಾಲಸುಬ್ರಹ್ಮಣ್ಯಂ ಅವರು, ನಾವು SP ಅವರನ್ನು ನಾವು ನೆನೆಸಬೇಕು. ಅವರು ಹೇಳ್ತಾ ಇದ್ದ ಮಾತು ಕಟ್ಟಕಡೆಗೆ, ಅಮ್ಮ ಸಂಗೀತಾಭ್ಯಾಸ ಮಾಡ್ತಾ ಇದ್ದೀರಾ ನೀವು ಶಾಸ್ತ್ರೀಯವಾದ ನೆಲೆಯಲ್ಲಿ, ಅರ್ಥಾತ್ ಅಕಾಡೆಮಿಕ್ ಆಗಿ ಅಧ್ಯಯನ ಮಾಡ್ತಾ ಇದ್ದೀರಾ. ಇದು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಈ ಕನ್ನಡ ಕಾವ್ಯ ಕಮ್ಮಟ ಎನ್ನುವಂಥ ಚಿಂತನೆ, ಕವನ ಬರಿಬೇಕಂತೇಳುವಂಥ ಆಶೆ ಎಲ್ಲರದು. ಆದರೆ ಕೈಯಾರರ ಚಿಂತನೆ ತೆಗೆದುಕೊಳ್ಳಿ ನೀವು. ಬೆಂಕಿ ಬಿದ್ದಿದೆ ಮನೆಗೆ ಓ ಎನ್ನ ಬಾಂಧವರೇ, ಯಾವಾಗ ಬರೋದು, ಯಾವ ಸಂದರ್ಭದಲ್ಲಿ? ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಸಂದಾಗ ಕನ್ನಡದ ಈ ಧ್ವನಿಗೆ ಧಕ್ಕೆ ಬಂದಾಗ ಅಂತರಾಳದಿಂದ ಬಂದಂತಹ ಒಡಲಿನ ಧ್ವನಿ ಅದು, ಅರ್ಥಾತ್ ಅನುಭವಿಸಿ ಹೇಳಿದಂತಹ ಮಾತು. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದ ರಾಷ್ಟ್ರ ತಿಳಿದರೆ ಹೇಗೆ ಮೂಡಿ ಬಂತು? ಬೇಡ, ಚೊಕ್ಕಾಡಿಯವರ ಮುನಿಸು ತರುವೆ ಮುಗುದೆ ಹಿತವಾಗಿ ನಗಲೂ ಬಾರದೆ ಹೇಗೆ ಮೂಡಿ ಬಂತು? ಅನುಭವದಿಂದ ಕಾವ್ಯ ಹೊರಹೊಮ್ಮಬೇಕು. ಈ ದೇರಳೆಕಟ್ಟೆಯ ಸುತ್ತಮುತ್ತ ನೀವು ಈ ಕಟ್ಟಡದ ಮೇಲ್ಗಡೆ ನಿಂತಾಗ ಸುತ್ತ ಕಣ್ಣು ಹಾಯಿಸಿ ನೀವು ತೆಂಗಿನ ತೋಟದ ನಡುವೆ ಹೋದಾಗ ಆಗುವ ಅನುಭವ ಬೇರೆ, ಇಲ್ಲಿಂದ ನೀವು ನೋಡಿದಾಗ ಹಕ್ಕಿಯಂತೆ ಕಾಣುವಂಥ ಸ್ವರೂಪದ ಅನುಭವ ಬೇರೆ, ಸುಖಾನುಭವ ಬೇರೆ. ಅದರ ಒಳಗೆ ಹೋದಾಗ ಕೋಗಿಲೆ ನಿನಾದ ಇರ್ತದೆ, ಕುಪ್ಳು ಪಕ್ಷಿಯ ಶಬ್ದಗಳು ಇರ್ತದೆ, ಕಪ್ಪೆಯ ಒಟಕೊಟ್ಟುವಿಕೆ ಇರ್ತದೆ. ಇದೆಲ್ಲ ಆದಾಗದ ಅನುಭವದಿಂದ ನಿಮ್ಮ ಮಾತು ಬರುವಂಥದ್ದೇ ಬೇರೆ, ಕವನ ಹೃದಯ. ಹಾಗಾಗಿ ನಾನು ಇಷ್ಟೇ ಒಂದು ಸೂಕ್ಷ್ಮವಾಗಿ ಹೇಳುವಂಥದ್ದು, ಕವನ ಬರಿಬೇಕು ಎನ್ನುವಂಥ ಸುಖಾಶಯ ಅಥವಾ ಆ ಒಂದು ಅಭಿಪ್ರಾಯ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಇದೆ. ಪ್ರತಿಯೊಬ್ಬರಿಗೂ ಕವಿ ಹೃದಯ ಇದೆ. ಮನೆಯಲ್ಲಿ ಮಗು ಹುಟ್ಟಿದಾಗ ತಾಯಿಗೆ ತನ್ನಷ್ಟಕ್ಕೆ ಜೋಗುಳ ಹಾಡು ಬಾಯಿಯಿಂದ ಬಂದೇ ಬರ್ತದೆ ಅಲ್ವಮ್ಮ, ಬಂದೇ ಬರ್ತದೆ. ತಂದೆಯಾದವನಿಗೂ ಮಗುವಿನ ಜೊತೆಗೆ, ಶ್ರೀಮತಿಯ ಜೊತೆಗೆ ಮಲಗಿರುವಾಗ ಮಗುವನ್ನು ನಿದ್ರಿಸಬೇಕಾದರೆ ತನ್ನಷ್ಟಕ್ಕೆ ಒಳ್ಳೆಯ ಮಾತು, ಅಮ್ಮಿ ಬಾಲೆ, ಮುದ್ದು ಬಾಲೆ, ಎನ್ನ ಬಾಲೆ, ಪುಟ್ಟ ಬಾಲೆ ಬಂದೇ ಬರ್ತದೆ. ಸಹಜ ಪ್ರಕ್ರಿಯೆ. ಆ ಸಹಜ ಪ್ರಕ್ರಿಯೆಯ ಜೊತೆಗೆ ನಮ್ಮ ಒಳಗಿನ ಅಂತರಾಳದ ಕವನದ ಧ್ವನಿ ಬರಬೇಕು. ಆ ಧ್ವನಿಗೆ ಒಂದು ರೂಪುರೇಷೆ. ಅವ್ರು ಹೇಳಿದ್ರಲ್ಲ, ಗುರುಕಿರಣ ಇವರು ಯಾರು ಹೇಳಿದ್ರಲ್ಲ, ಸಂಗೀತ ಅಭ್ಯಾಸ ಮಾಡಿದ್ದೀರಾ ಅಂತ. ಅದಕ್ಕೊಂದು ಚೌಕಟ್ಟು, ಶಾಸ್ತ್ರೀಯ ಚೌಕಟ್ಟು, ಸ್ವರಜ್ಞಾನ, ಲಯ, ಮಾತ್ರೆ. ಶ್ರೀಮಂತೂರು ನಾರಾಯಣ ಶೆಟ್ಟರು ಯಾವಾಗಲೂ ಅದರ ಬಗ್ಗೆ ಗಂಭೀರವಾಗಿದ್ದಂಥ ಜನ ನಮ್ಮ ಈ ಪ್ರದೇಶದಲ್ಲಿ. ಅದೆಲ್ಲವದ ಅಧ್ಯಯನಕ್ಕೆ ಒಂದು ಸ್ವರೂಪದ ರೀತಿಯಲ್ಲಿ ಇವತ್ತು 2-3 ಜನ, ಅರುಣ ಉಳ್ಳಾಲ್ ಇರ್ಬೋದು, ದಿನಕರ್ ಪಚ್ಚನಾಡಿ, ಇವರೆಲ್ಲ ಬಹಳ ಇದರಲ್ಲಿ ಅಧ್ಯಯನ ಮಾಡಿದವರು, ಅಥವಾ ಇನ್ನಿತರ ಬಂಧುಗಳ ಸ್ವರೂಪವನ್ನು ಸೇರಿಸಿಕೊಂಡು ಅದಕ್ಕೊಂದು ಶಕ್ತಿ ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳುವಂಥದ್ದು, ಅನುಭವಿಸಿ ಜೀವನವನ್ನು ಬೇರೆ ಬೇರೆ ಹಂತದಲ್ಲಿ. ಕೊರೋನಾದ ಅನುಭವ ಸುಖಾನುಭವದ ಸ್ವರೂಪದಲ್ಲಿ ಅದನ್ನು ತೆಗೆದುಕೊಳ್ಳಿ ನೀವು. ಆ ಮುಖೇನ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಕಸಿತ ಮನೋಭೂಮಿಕೆಗೆ ಒಂದು ಸುಂದರ ಚೌಕಟ್ಟನ್ನು ಹಾಕುವ ಪ್ರಯತ್ನ ಕವನ ಸ್ವರೂಪದಲ್ಲಿ ಮಾಡಬೇಕಾದರೆ ಹೇಗೆ ಮಾಡಬಹುದು? ಇಲ್ಲ, ನೀವೇ ಇರುವಂಥ ಮನೆಯ ಸುತ್ತಮುತ್ತಲದ ಪರಿಸರವನ್ನು ಅನುಭವಿಸಿ, ನಿಮ್ಮ ಅಮ್ಮ ಮಾಡಿದ ಅಡುಗೆಯನ್ನು ಉಣುವಂಥ ಕೆಲಸವನ್ನು ಮಾಡಿ, ಯಾವುದೇ ರೀತಿ ಇರ್ಬೋದು. ಅಥವಾ ಈ ಕಾರ್ಯಕ್ರಮ ಎಲ್ಲದರ ಸ್ವರೂಪದ ಜೊತೆಗೆ ಅದು ನಿಮ್ಮ ಉದ್ಘೋಷ ಕವನ ಸ್ವರೂಪದಲ್ಲಿ ಬರಬೇಕಾದರೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಪರಿಣಾಮಕಾರಿ ಆದುದು ಮತ್ತು ಅತ್ಯಂತ ಅವಶ್ಯಕವಾದುದು. ಈ ನೆಲೆಯಲ್ಲಿ ನಾನು ಪುಷ್ಕಳ್ ಕುಮಾರ್ ಮತ್ತು ಎಲ್ಲ ಬಂಧುಗಳನ್ನು ಅಭಿನಂದಿಸುತ್ತಾ ಒಂದೇ ಮಾತು, ಕವನದಲ್ಲಿ ಕವಿ ಕಾವ್ಯದಲ್ಲಿ ಒಂದು ಸಣ್ಣ ಚಿತ್ರಣ ಇದೆ. ಕೆಲವೊಮ್ಮೆ ನಾವು ಏನೇನೋ ಹೇಳುವಾಗ ಅದರಿಂದ ಸಮಾಜಕ್ಕೆ ಎಷ್ಟು ತೊಂದರೆ ಆಗ್ತದೆ, ನಮ್ಮ ಮನಸ್ಸಿನ ಇಚ್ಛೆ ಇರಬಹುದು. ಇತ್ತೀಚೆಗಿನ ದಿನಗಳಲ್ಲಿ ಬಂದಂಥ ಮಾತು, ಕಾವ್ಯ ಹಾರ ತುರಾಯಿ ಹೂವು ಯಾವುದು ಬೇಡ ಅಂತ. ನಾನು ಅದನ್ನು ಐಷಾರಾಮ ಅಂತ ತಿಳಿದುಕೊಳ್ಳುವುದಿಲ್ಲ. ಒಂದು ಊರಿನಲ್ಲಿ ಒಂದು ಬ್ರಹ್ಮಕಲಶ ಆದರೆ, ಒಂದು ಮನೆಯಲ್ಲಿ ಒಂದು ಮದುವೆ ಸಮಾರಂಭ ಇದ್ದರೆ, ಹೌದು ಕೆಲವೊಮ್ಮೆ ಆಡಂಬರ ಅನ್ನಿಸ್ಬೋದು, ಆದರೆ ಈ ಉಳ್ಳವನ ಧನ ಸಂಪತ್ತು ಅಥವಾ ಉಳ್ಳವನ ಜನಸಂಪತ್ತು ಅದು ಎಷ್ಟು ಜನರಿಗೆ ವಿತರಣೆ ಆಗ್ತದೆ ಯೋಚನೆ ಮಾಡಿ. ಕದ್ರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆದರೆ ಅದಕ್ಕೆ ಸೇವಂತಿಗೆ ಹೂ ಬರುವಂಥದ್ದು ಯಾವುದೋ ಕುಣಿಗಲ್ನಿಂದ, ಯಾವುದೋ ಕೋಲಾರದಿಂದ, ಯಾವುದೋ ಪ್ರದೇಶದಿಂದ. ಅದು ಬರ್ತಾ ಬರ್ತಾ ಅಲ್ಲಿಯ ಬೆಳೆಗಾರನಿಗೆ ಸಹಿತವಾಗಿ ನಮ್ಮ ಜನರ ಸಂಪತ್ತು ಅಲ್ಲಿ ಅವನಿಗೆ ತಲುಪುತ್ತದೆ.
ಅಲ್ಲಿಂದ ನಂತರ ಅದು ವಾಹನದಲ್ಲಿ ಬರುವಾಗ ವಾಹನದ ಚಾಲಕನಿಂದ ಮೊದಲುಗೊಂಡು ಎಲ್ಲರಿಗೂ ಅದು ಒಂದಷ್ಟು ಅನ್ನವನ್ನು ಕೊಡ್ತದೆ. ಮಂಗಳೂರು ನಗರಕ್ಕೆ ಬಂದಾಗ ಕೆಳಗಡೆ ಇಳಿದಾಗ ಅದು ರಿಕ್ಷಾ, ನಾನು ಬಹಳ ಸಹಜವಾದ ರೀತಿಯಲ್ಲಿ ಮಾತನಾಡ್ತಾ ಇದ್ದೀನಿ, ದೊಡ್ಡ ಗಂಭೀರ ರೀತಿಯಲ್ಲಿ ಮಾತನಾಡ್ತಾ ಇಲ್ಲ. ಅದು ರಿಕ್ಷಾದಿಂದ ಹಿಡಿದು ರಿಕ್ಷಾ ಚಾಲಕನಿಂದ ಹಿಡಿದು ಹೂ ಕಟ್ಟುವನ ತನಕ ಅವನಿಗೆ ಬದುಕನ್ನು ಕೊಡ್ತದೆ. ತದನಂತರ ದೇವಾಲಯದಲ್ಲಿ ಅಲಂಕಾರ ಮಾಡೋ ವ್ಯಕ್ತಿಗೆ ಅದು ಬದುಕನ್ನು ಕೊಡ್ತದೆ. ತದನಂತರ ನಮ್ಮ ಬದುಕಿಗೆ ಒಂದು ಸುಂದರವಾದಂಥ ಆ ಪ್ರದೇಶಕ್ಕೆ ಸುಂದರ ಚಿತ್ರಣವನ್ನು ನೀಡುತ್ತದೆ. ನಮಗೆ ಅನಿಸ್ಬೋದು ಒಂದರ್ಥದ ಆಧುನಿಕದ ಭಾಷೆಯಲ್ಲಿ ಇದೆಲ್ಲ ವೇಸ್ಟ್ ಅಲ್ಲ ಸರ್, ತಿನ್ನುವುದು ವೇಸ್ಟೇ ಸ್ವಾಮಿ. ಆದರೆ ಯಾವ ರೀತಿ ತಿನ್ನಬೇಕು, ಇದರಿಂದ ಏನು ಸಮಾಜಕ್ಕೆ ಉಪಯೋಗ? ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲವೂ ಬೇಕು, ಆದರೆ ಅತಿರೇಕ ಯಾವುದೂ ಆಗಬಾರ್ದು. ಬಹುಶಃ ಆ ನೆಲೆಯಲ್ಲಿ ಇವತ್ತಿನ ನಮ್ಮ ಧುರೀಣರು ಅದನ್ನು ತೆಗೆದುಕೊಂಡಿದ್ದಾರೆ ಕಾಣ್ತದೆ. ಪುಸ್ತಕದ ಹಾರ ಅಂತ ನಾವು ಪರಿಷತ್ತಿನಲ್ಲಿ ಯಾವತ್ತೂ ಇಟ್ಕೊಳ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಪುಸ್ತಕದ ಹಾರ, ಒಂದು ಪುಸ್ತಕ, ಅದರ ಜೊತೆಗೆ ಒಂದು ಹೂವು, ಆ ವ್ಯವಸ್ಥೆಗೆ ಗೌರವ ಕೊಡೋಣ. ಶಾಲು ಬೇಕು, ಈ ಶಾಲು ಮಾಡುವವನಿಗೂ ಇದರಿಂದ ಏನೋ ಒಂದಷ್ಟು ಅಂದರೆ ಎಲ್ಲವೂ ಇತಿಮಿತಿಯೊಳಗೆ ಇರಲಿ. ಮಲ್ಲಿಗೆ ಗಿಡದಲ್ಲಿ ಅರಳುತ್ತಾ ಅದು ಬಯಸ್ತದಂತೆ. ಕವಿ ಬರೆದಿದ್ದಾನೆ, ಅರಳು ಮಲ್ಲಿಗೆ ಅರಳಿ ಪರಿಮಳವ ಬೀರಲು, ಅರಳು ಮಲ್ಲಿಗೆ ಅರಳಿ ಪರಿಮಳವ ಬೀರಲು. ಹಾಗೆ ಆತ ಬರಿತಾನೆ, ಅರಳು ಮಲ್ಲಿಗೆ ಬಿರಿದು ಹರಿಪಾದ ಸೇರಲು ಅಂತ. ಅದರ ಬಯಕೆ ಹರಿಪಾದವನ್ನು ಸೇರುವಂಥದ್ದು, ಒಂದು ಯೋಗ್ಯ ಸ್ಥಳವನ್ನು ತಲುಪುವಂಥದ್ದು. ನಮ್ಮ ಮಕ್ಕಳು ಹಾಗೆ ತಾನೆ, ನಮ್ಮ ಮಕ್ಕಳು ನಾಡಿನ ಬೆಳಕು, ಅವರು ಅರಳಬೇಕು, ಪರಿಮಳವ ಬೀರಬೇಕು. ಸಾಧನೆಯ ಉತ್ತುಂಗದಲ್ಲಿ ಸಾನ್ನಿಧ್ಯದ ಆ ಸಾಧನಾ ಕ್ಷೇತ್ರಕ್ಕೆ ಸಣ್ಣ ಸಣ್ಣ ಮಟ್ಟದಲ್ಲಿ ನಾವು ಮೆಟ್ಟಲು ಏರಬೇಕು. ಇವತ್ತು ರವೀಂದ್ರ ಶೆಟ್ಟರು ಸಾಧನೆಯೊಂದಿಗೆ ಅಧ್ಯಕ್ಷ ಸ್ಥಾನ ಅವರಿಗೆ ಲಭಿಸಿದ್ದು ಸುಮ್ಮನೆ ಅಲ್ಲ. ಅಂದರೆ ಎಲ್ಲವೂ ವಿನಿಯೋಗ ಆಗಬೇಕು. ಅದು ಆ ಮಲ್ಲಿಗೆ ಗಿಡದಲ್ಲೇ ಇದ್ದರೆ ಅಲ್ಲಿಯೇ ತಿರುಚಿ ಅದು ಗಿಡದಲ್ಲಿ ಕೆಳಗಡೆ ಬೀಳ್ತಾನೆ, ಪ್ರಸರಣವಾಗಬೇಕು. ಆ ಪ್ರಸರಣಕ್ಕೆ ಒಂದು ಸುಂದರ ಸ್ವರೂಪದ ಬದುಕಿನ ಲಾಲಿತ್ಯದ ಕಲ್ಪನೆಗೆ ಸಾಕ್ಷಾತ್ಕಾರವರಿಗುವ ರೀತಿಯಲ್ಲಿ ಕವನವೂ ಒಂದು ಕಾವ್ಯ ಒಂದು ಭಾಗ. ಅದಕ್ಕೆ ಒಂದು ಸಂವಿಧಾನಿಕ ಅಥವಾ ಅದಕ್ಕೊಂದು ಶೈಕ್ಷಣಿಕ ರೀತಿಯ ಚೌಕಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಇವತ್ತು ಬಹಳ ಸುಂದರವಾಗಿ ಆಯೋಜನೆ ಆಗಿದೆ. ನಮ್ಮ ಉದ್ಘಾಟಕರು ಭಾಳ ಸುಂದರವಾಗಿ ಅದರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಶ್ರೀಯುತ ಸುಂದರ ಶೆಟ್ಟರು, ನಾವಿಬ್ಬರು ಕದ್ರಿಕಂಬಳದ ನಿವಾಸಿಗಳು, ಅವರು ಪುತ್ತೂರಿನವರಾಗಿರ್ಬೋದು, ಸದ್ಯ ಇವತ್ತು ಮಂಗಳೂರಿನಲ್ಲಿ ಮಂಜುನಾಥ ದೇವರ ಕ್ಷೇತ್ರದ ಪಕ್ಕದಲ್ಲಿ ಇದ್ದಾರೆ. ನಾವೆಲ್ಲ ಜೊತೆಯಾಗಿ ಇಲ್ಲಿ ಬಂದಿದ್ದೇವೆ. ಆಸಕ್ತ ರೋಟರಿ ಅಧ್ಯಕ್ಷರು, ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕ್ಷೇತ್ರ ವಹಿಸಿಕೊಂಡು ಶ್ರೀಮತಿ ರೂಪಾ ಶೆಟ್ಟಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ನಾನು ಇಷ್ಟೇ ಹೇಳುವಂಥದ್ದು, ಬದುಕಿನ ಎಲ್ಲ ಸ್ತರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡದ ಸಂರಕ್ಷಣೆ ಅರ್ಥಾತ್ ಸ್ಥಳೀಯತೆಯ ಸಂರಕ್ಷಣೆಗೆ ಘನ ಸರ್ಕಾರ ನಿರ್ಮಿಸಲ್ಪಟ್ಟಂಥ ಸಂಸ್ಥೆ. ಇವತ್ತು ನಾಗಾಭರಣ ಅವರ ಅಧ್ಯಕ್ಷತೆಯಲ್ಲಿ ಅದು ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ. ಹಿಂದೆ ದಿನಬರು ಅಧ್ಯಕ್ಷರಾಗಿದ್ದರು, ಡಾಕ್ಟರ್ ಸಿದ್ಧಲಿಂಗಯ್ಯನವರ ಅಧ್ಯಕ್ಷರಾಗಿದ್ದರು. ಈ ಎಲ್ಲ ಕಾಲದಲ್ಲಿ ನಾನು 2 ಅವಧಿಯಲ್ಲಿಯೂ ನಾನು ರಾಜ್ಯ ಮಟ್ಟದಲ್ಲಿ ಎಲ್ಲ ಆ ಸಂದರ್ಭದಲ್ಲಿ ಕೆಲಸ ಮಾಡಿದವ. ಬಹುಶಃ ಈ ಪ್ರದೇಶಕ್ಕೆ ಅದು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಕನ್ನಡ ಅಭಿವೃದ್ಧಿ ಒಂದು ರೀತಿಯ ವಿಶೇಷವಾದಂಥ ಒಂದು ಮಾನ್ಯತೆಗಿಂತಲೂ ಮಾನ್ಯತೆಯೂ ಇದೆ ಅಥವಾ ವಿಶೇಷತೆ ಇದೆ. ಕಾಸರಗೋಡು ಅದು ಕೇರಳ ರಾಜ್ಯದ ಆಡಳಿತಾತ್ಮಕವಾದಂಥ ವ್ಯವಸ್ಥೆಯಲ್ಲಿ ಇದ್ದರೂ ಅಲ್ಲಿಯ ರಾಜ್ಯ ಭಾಷೆ ಮಲಯಾಳವಾಗಿದ್ದರೂ ನಾವು ಅದನ್ನು ಗೌರವಿಸುತ್ತಾ ಇತರ ಭಾಷೆಗಳಿಗೆ ಕಪ್ಪು ಬಣ್ಣ ಬೆಳೆಯುವಂಥ ಸಂಸ್ಕೃತಿ ನಮ್ಮದಲ್ಲ. ಆದರೆ ಕನ್ನಡ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂದರೆ ಭಾಷಾ ಅಲ್ಪಸಂಖ್ಯಾತ ನೆಲೆಯಲ್ಲಿ ಸಂವಿಧಾನವಾದಂಥ ಒಂದು ಹಕ್ಕಿರುವಂಥ ಏಕೈಕ ಭೂಪ್ರದೇಶ ಅದು ಕಾಸರಗೋಡು. ಏಕೈಕ. ನಾವು ಗಡಿ ಅಥವಾ ಗಡಿ ಪ್ರದೇಶ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಗಡಿಯ ಸಂರಕ್ಷಣೆ ಇದರಲ್ಲಿರುವಾಗ ಕಾಸರಗೋಡಿನ ದೃಷ್ಟಿಯನ್ನು ನಾವು ಬೇರೆ ನೆಲೆಯಲ್ಲಿ ನೋಡಬೇಕಾಗ್ತದೆ. ಅಲ್ಲಿಯ ಕನ್ನಡಿಗರ ಯಾವತ್ತೂ ಸಂರಕ್ಷಣೆ, ಅದನ್ನು ನಾವು ವಿರೋಧಿಸುವ ರೀತಿಯಲ್ಲಿ, ಧ್ವಜವನ್ನು ಎತ್ತುವ ರೀತಿಯಲ್ಲಿ ಅಲ್ಲ. ನಮಗೆ ಮಲಯಾಳಿಗಳಾಗಲಿ ಯಾರಾಗಲಿ, ಅಮೃತ ಸೋಮೇಶ್ವರ ಅವರು ಮನೆಯಲ್ಲಿ ಮಾತಾಡೋ ಭಾಷೆ ಯಾವ ಸ್ವಾಮಿ? ಮಲಯಾಳ ತಾನೇ. ಕುಂಬಳೆ ಸುಂದರರಾಯರು ಮನೆಯಲ್ಲಿ ಭಾಷೆ ಮಾಡೋ ಮಾತೆ ಮಲಯಾಳ ತಾನೇ. ಅದು ನಮ್ಮ ಮಾತೃ ಸಂಸ್ಕೃತಿ. ಆದರೆ ಕನ್ನಡ ನಮ್ಮ ತಾಯಿ ನುಡಿ ಅಥವಾ ಕನ್ನಡ ನಮ್ಮ ಹೃದಯದ ನುಡಿ, ಮಾತೃಭಾಷೆ ಮತ್ತು ಆಡಳಿತ ಆ ರೀತಿಯ ವಿಶ್ಲೇಷಣೆ ಕನ್ನಡ ನುಡಿ. ಅದರ ಸಂರಕ್ಷಣೆಯ ದೃಷ್ಟಿಯಿಂದಲೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ದೃಷ್ಟಿಯಿಂದಲೂ ನಾವು ಹಲವಾರು ವರ್ಷ ಕೆಲಸ ಮಾಡಿದವರು. ಹಾಗಾಗಿ ನಾನು ಈ ವಿಶೇಷ ಸೂಕ್ಷ್ಮ ಪ್ರದೇಶ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ, ವಿಶೇಷವಾದಂಥ ಸ್ವಾಯತ್ತೆಯ ಪ್ರದೇಶ. ಯಾವತ್ತೂ ಈ ಕನ್ನಡದ ಗೌರವವನ್ನು ಉಳಿಸಿಕೊಳ್ಳೋಣ. ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ, ಪಾಲಿ ಎಲ್ಲ ಮಾತೃ ಸಂಸ್ಕೃತಿಯವರಾಗಿದ್ದುಕೊಂಡು ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು. ಅನುಷ್ಠಾನದಲ್ಲಿ ನಾವು ಯಾವತ್ತೂ ಗಟ್ಟಿ ಕನ್ನಡಿಗರು. ಯಕ್ಷಗಾನದ ನುಡಿಯಂತೆ, ಕೈಯಾರರ ಕವಿವಾಣಿಯಂತೆ. ಆದರೆ
ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ನಾವ್ಯಾವತ್ತೂ ಅಗ್ರಗಣ್ಯರಾಗಬೇಕಲ್ಲ. ಮುಂದಿನ ಸ್ವಾತಂತ್ರ್ಯೋತ್ಸವದ ದಿನದ ಸ್ಮರಣೆಯನ್ನು ಮನೆಯಲ್ಲೇ ನಾವು ಆಚರಿಸ್ತಾ ನಾವು ಕೃಷ್ಣವೇಷ ಸ್ಪರ್ಧೆ ಮಾಡ್ತೇವೆ, ರಾಷ್ಟ್ರೀಯ ಕೃಷ್ಣವೇಷ ಸ್ಪರ್ಧೆ. ಈ ಬಾರಿ ನಾವು ಮಂಜುನಾಥ ದೇವರ ರಾಜಾಂಗಣ ನಡೆಯುವುದು. ಏನು ಮಾಡೋದು, ಅನಿವಾರ್ಯತೆ. ಇವತ್ತು ನಾವು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಮನೆಯ ಒಳಗೆ ನಾವು ಮಂಜುನಾಥ ದೇವರದ ರಾಜಾಂಗಣವನ್ನು ಇದೇ ರೀತಿ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ, ನಮ್ಮ ಮನೆ ಅಂಗಳದಲ್ಲಿ. ಇವತ್ತಿನ ದೃಶ್ಯ ಮಾಧ್ಯಮದ ಮುಖಾಂತರ ಇವತ್ತು ಆನ್ಲೈನಲ್ಲಿ ಕೃಷ್ಣವೇಷ ಸ್ಪರ್ಧೆ 2 ನಿಮಿಷದ ವಿಡಿಯೋ, ಅಂದರೆ ನಮ್ಮ ಮನೆಯ ಅಂಗಳವೇ ಕದ್ರಿಯ ಮಂಜುನಾಥ ದೇವರ ರಾಜಾಂಗಣವಾದರೆ ಅದೇನು ಸಂಭ್ರಮ. ಬಹುಶಃ ಭಗವಂತ ಇದಕ್ಕೆ ಕಾಣ್ತದೆ, ನಿಮ್ಮ ಮನೆಯ ಒಳಗೆ ದೇವತಾ ಸಾನ್ನಿಧ್ಯ, ಮಾತೃ ಸಂಸ್ಕೃತಿಯ ಸಾನ್ನಿಧ್ಯ ಅದು ಕುಂಠಿತವಾಗಿದೆ, ಅದನ್ನು ಪ್ರಥಮವಾಗಿ ಉಳಿಸ್ಕೊಳ್ಳಿ ಅಂತ. ಅದೇ ಹಿರಿಯರ ಮಾತು. ಈತಿಯಲ್ಲಿಯ ಕ್ರಿಮಿ ಕಣ್ಣುಗು ತೋಜುಜ್ಜಿ ದೇವೆರ್ಲ ಕಣ್ಣು ತೋಜುಜ್ಜಿ ಕಣ್ಣುಗು ನರಮನಿಕ ನನಲ ಅರ್ಥ ಪೂಜ್ಯ ಸರ್. ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಮನೆಯೊಳಗೆ ಮಾತೃ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಸಾರ್ವತ್ರಿಕವಾಗಿ ಎಲ್ಲ ಭಾಷೆ ಎಲ್ಲ ಸಂಸ್ಕೃತಿಗಳನ್ನು ಗೌರವಿಸಿಕೊಳ್ತಾ ಐಷಾರಾಮದ ಬದುಕು ಇರಲಿ ಒಂದು ಕಡೆಯಲ್ಲಿ. ಆದರೆ ನಮ್ಮ ಹಿರಿಯರು ಕಟ್ಟಿಕೊಟ್ಟಂಥ ನಡೆಯಲ್ಲಿ ಕನಕದಾಸರು ಹೇಳಿದಾರಲ್ಲ, ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ, ಹಕ್ಕಿ ಅಂಗಣದಲ್ಲಿ ಬಂದು ಕೂತಂತೆ ಆ ಕ್ಷಣ ಬದುಕಂದು ಹೇಳುವಂಥದ್ದು ಕ್ಷಣಿಕ. ಆದರೆ ಹಿಂದಿನ ಸಂಸ್ಕೃತಿಯೊಳಗೆ ಆಧುನಿಕತೆಯನ್ನು ಸಮ್ಮೇಳಿಸಿಕೊಂಡು ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಣ. ಅದೇ ಸ್ವರೂಪದಲ್ಲಿ ನಮ್ಮ ಕವನ ಕಾವ್ಯಗಳು ಹೊರಹೊಮ್ಮಲಿ. ಇವತ್ತಿನ ಕಾವ್ಯ ಕಮ್ಮಟದ ಮುಖಾಂತರ ಇನ್ನೋರ್ವ ಕೈಯಾರರು ಈ ನಾಡಿನಲ್ಲಿ ಹುಟ್ಟಿ ಬರಲಿ ಎನ್ನುವ ಸದಾಶಯದೊಂದಿಗೆ ಮಗದೊಮ್ಮೆ ಪುಷ್ಕಲ್ ಕುಮಾರ್ ಮತ್ತು ಎಲ್ಲ ಬಂಧುಗಳಿಗೆ ಶುಭಾಶಯ ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಉದ್ಘಾಟನಾ ಸಮಾರಂಭದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ನುಡಿಗಳ ಮೂಲಕ ಶುಭ ಹಾರೈಸಿದ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮತ್ತು ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀಯುತ ಪ್ರದೀಪ್ ಕುಮಾರ ಕಲ್ಕುರೆ ಇವರಿಗೆ, ಅಭ್ಯಾಗತರಾಗಿರುವ ರೊಟೇರಿಯನ್ ರೂಪಾ ಆರ್ ಶೆಟ್ಟಿ ಮತ್ತು ಶ್ರೀಯುತ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಇವರೆಲ್ಲರಿಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಮತ್ತು ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರ ಇದರ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇಂದಿನ ಈ ಉದ್ಘಾಟನಾ ಸಮಾರಂಭವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.